ಉಳ್ಳಾಲ ತಾಲೂಕಿನ ವಾಲಿಬಾಲ್ ಅಸೋಸಿಯೇಷನ್ನಿಂದ ಹಮ್ಮಿಕೊಂಡಂತಹ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಬಾನಂಗಳದಿಂದ ರವಿಯು ಅರಬ್ಬಿ ಸಮುದ್ರದ ಭೋರ್ಗರೆತದ ಕಡಲ ತಡಿಯ ಸಾರಬದ್ಧವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗುತ್ತಿದ್ದೇವೆ. 1895ರಲ್ಲಿ ವಿಲಿಯಂ ಜಿ ಮಾರ್ಗ್ ಎನ್ನುವ ಹೆಸರಿನಿಂದ ಪ್ರಾರಂಭವಾಗಿ ತದನಂತರದಲ್ಲಿ ವಾಲಿಬಾಲ್ ಎನ್ನುವ ನಾಮಾಂಕಿತದೊಂದಿಗೆ ಎಲ್ಲರಿಗೂ ಅತ್ಯಂತ ಪ್ರಿಯವಾದ, ಎಲ್ಲರೂ ಇಷ್ಟಪಡುವ, ಆಸಕ್ತಿಯಿಂದ ನೋಡುವ ಮತ್ತು ಆಡುವ ಒಂದು ಆಟ ವಾಲಿಬಾಲ್. ಕೆಲವೇ ತಿಂಗಳುಗಳ ಹಿಂದೆಯಷ್ಟೇ ರಚನೆಯಾದ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅನೇಕ ಆಸಕ್ತ ವಾಲಿಬಾಲ್ ಪಟುಗಳನ್ನು, ಕ್ರೀಡಾಭಿಮಾನಿಗಳನ್ನು ಸೇರಿಸಿಕೊಂಡು ರಚನೆಯಾದ ನಮ್ಮ ಸಂಸ್ಥೆ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅವರು ನಡೆಸಿದ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಉಳ್ಳಾಲ ತಾಲೂಕು ಚಾಂಪಿಯನ್ ಆಗಿ ಮೂಡಿಬಂದು ನಮ್ಮ ತಾಲೂಕಿನ ಹಿರಿಮೆಯನ್ನು ಜಿಲ್ಲೆಯಾದ್ಯಂತ ಪಸರಿಸಿದ ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳಿಗೆ ಮತ್ತು ತರಬೇತುದಾರರಿಗೆ ಅಭಿನಂದನಾ ಕಾರ್ಯಕ್ರಮ. ಮನುಷ್ಯ ಪ್ರಯತ್ನಿಸಿದರೆ ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯ ಎನ್ನುವ ಮಾತನ್ನು ನಮ್ಮ ತಾಲೂಕಿನ ಆಟಗಾರರು ಸಾಧಿಸಿ ತೋರಿಸಿದ್ದಾರೆ. ಶಿಸ್ತುಬದ್ಧ ತರಬೇತಿ, ಛಲ, ಆತ್ಮವಿಶ್ವಾಸ, ಕ್ರೀಡಾ ಸ್ಫೂರ್ತಿಯಿಂದ ಅಂಕಣಕ್ಕಿಳಿದ ನಮ್ಮ ಆಟಗಾರರು ಉತ್ತಮ ಪ್ರದರ್ಶನದೊಂದಿಗೆ ವಿಜಯ ಮಾಲೆಯನ್ನು ತಮ್ಮ ಕೊರಳಿಗೇರಿಸಿಕೊಂಡು ಉಳ್ಳಾಲ ತಾಲೂಕಿನ ಹಿರಿಮೆಗೆ ಹೊಸದೊಂದು ಗರಿಯನ್ನು ಸೇರಿಸುವ ಮೂಲಕ ಜಿಲ್ಲೆಯನ್ನು, ನಮ್ಮ ತಾಲೂಕಿನ ಹೆಸರನ್ನು ಎತ್ತಿ ಹಿಡಿದಿದ್ದಾರೆ. ಇವರ ಕ್ರೀಡಾ ಬದುಕಿಗೆ ಸ್ಫೂರ್ತಿಯ ಸೆಲೆಯನ್ನು ನೀಡಲು ಕ್ರೀಡಾ ಬದುಕು ಉಜ್ವಲವಾಗಲಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮದ ಪ್ರಾರಂಭ. ಸಕಲ ಕೆಲಸಗಳ ಸ್ಫೂರ್ತಿ ಚೈತನ್ಯವನ್ನು ನೀಡುವ ಅಗೋಚರ ಶಕ್ತಿಗೆ ನಮನಗಳನ್ನು ಸಲ್ಲಿಸಲು ಪ್ರಾರ್ಥನೆಯೊಂದಿಗೆ ಬರುತ್ತಿದ್ದಾರೆ ಶ್ರೀಮತಿ ಶೈಲಜಾ ಉಳ್ಳಾಲ್ ಇವರು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ಈ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ಮತ್ತು ಸರ್ವ ರೀತಿಯಿಂದ ಸಹಕಾರಗೈದಂತಹ ಎಲ್ಲರನ್ನ ಅಭಿನಂದನೆಗೈಯುವುದರ ಜೊತೆಯಲ್ಲಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತ್ಯಾಗಂ ಹರೇಕಳ ಇವರು. ವಿಶೇಷವಾಗಿ ನಮಗೆಲ್ಲ ಗೊತ್ತಿರಬಹುದು, ನೂತನ ತಾಲೂಕು ಉಳ್ಳಾಲ ತಾಲೂಕು ಅಂತ ಹೇಳಿದ್ರೆ ಅದು ನೂತನ ತಾಲೂಕು. ಕಡಬ ಮತ್ತು ನಮ್ಮ ಉಳ್ಳಾಲ ಇಲ್ಲಿ ಮತ್ತೆ ಮುಲ್ಕಿ ಆ ಕಡೆ ಆಗಿದೆ ಉಡುಪಿ ನಮ್ಮ ಜಿಲ್ಲೆಯಲ್ಲಿ. ಮುಖ್ಯವಾಗಿ ಉಳ್ಳಾಲ ತಾಲೂಕು ಯಾರಿಗೂ ಗೊತ್ತಿಲ್ಲ ಯಾವ ರೀತಿ ಆಗಿದೆ ಅಂತ. ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರು ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಇದ್ದಕ್ಕಿದ್ದಾಗೆ ಉಳ್ಳಾಲ ತಾಲೂಕು ಅಂತೇಳಿ ಅನೌನ್ಸ್ ಆಯಿತು. ಅನೌನ್ಸ್ ಆದದ್ದು ಮಾತ್ರ ಅಲ್ಲದೆ ಅಲ್ಲಿ ತಾಲೂಕು ಕಚೇರಿ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಆಗಿರ್ಬೋದು, ಎಲ್ಲ ಇಲಾಖೆಗಳು ಕೂಡ ಈಗ ಚಾಲ್ತಿಯಲ್ಲಿದೆ. ಇನ್ನು ನಮಗೆ ಬೇಕಾದದ್ದು ಏನಪ್ಪಾ ಅಂತಂದ್ರೆ ವ್ಯವಸ್ಥೆಗಳು, ಅದು ಈಗ ಕೂಡ ಆಗ್ತಾ ಇದೆ. ನಮಗೆ ಬೇಕಾದಂಥ ಮೈದಾನ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ 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 ವೇಗವಾಗಿ ಈ ಒಂದು ಪರಿಸರದಲ್ಲಿ ಆಗ್ತಿದೆ. ಇವತ್ತು ಉಳ್ಳಾಲ ಅಂತ ಹೇಳಿದ್ರೆ ಹಲವಾರು ಆಸ್ಪತ್ರೆಗಳನ್ನು ಹೊಂದಿರುವಂಥ ಊರು, ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನು ಹೊಂದಿರುವಂಥ ಊರು, ಹಲವಾರು ಕ್ರೀಡಾಪಟುಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸುವಂಥ ಊರು. ಎಲ್ಲದರಲ್ಲಿ ಕೂಡ ಒಂದು ಒಳ್ಳೆಯ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಒಂದು ಕಡೆ ಚರ್ಚ್ ಇದ್ರೆ, ಒಂದು ಕಡೆ ಒಳ್ಳೆಯ ದೇವಸ್ಥಾನ, ಸೋಮನಾಥ ದೇವಸ್ಥಾನ ಇದ್ರೆ, ಒಂದು ಕಡೆ ಉರುಸ್ ನಡೆಯುವಂಥ ದರ್ಗಾ ಇದೆ. ಹೀಗೆ ಎಲ್ಲದರಲ್ಲಿ ಕೂಡ ನಮ್ಮ ಉಳ್ಳಾಲ ತಾಲೂಕು ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದೆ. ವಿಶೇಷವಾಗಿ ಈ ವರ್ಷ ನಮ್ಮ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಹುಟ್ಟಿಕೊಂಡು ನಮ್ಮ ಭಾಗದ ಎಲ್ಲ ಆಟಗಾರರನ್ನ ಕರೆಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ನೀಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಚಾಂಪಿಯನ್ಶಿಪ್ ನಡೆಯುವಾಗ ನಮ್ಮ ತಂಡ ಯಾವ ರೀತಿ ಆಡಿದೆ ಅಂತ ಹೇಳಿದ್ರೆ ಶಂಕರನ್ನ ಕಂಪ್ಲೀಟ್ ಆಗಿ ನೋಡಿದ್ದಾರೆ. ಶಂಕರನ್ನ ಕುಳಿತುಕೊಂಡು ನಮ್ಮ ಆಟವನ್ನ ನಿದ್ರೆ ಕೂಡ ಮಾಡಲಿಲ್ಲ ಅವರು. ಅವರ ನಮ್ಮ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಕುಳಿತುಕೊಂಡು ಆ ಆಟವನ್ನ ಒಳ್ಳೆ ರೀತಿಯಲ್ಲಿ ನೋಡಿದ್ದಾರೆ. ಅದ್ಭುತವಾಗಿ ಸಂಘಟನೆ ಮಾಡಿದ್ರು. ನಮ್ಮ ಆಟಗಾರರು ಕೂಡ ಅದ್ಭುತವಾಗಿ ಪ್ರತಿಯೊಂದು ಮ್ಯಾಚ್, ಕ್ವಾರ್ಟರ್ ಫೈನಲ್ ಇಂದ ಹಿಡಿದು ಸೆಮಿಫೈನಲ್ ಇಂದ ಹಿಡಿದು ಮತ್ತೆ ಫೈನಲ್, ಈ 3 ಪಂದ್ಯಾಟಗಳನ್ನ ಬಹಳ ಯಶಸ್ವಿಯಾಗಿ ಆಡಿ ಇವತ್ತು ಉಳ್ಳಾಲ ತಾಲೂಕಿಗೆ ಒಂದು ದೊಡ್ಡ ಹೆಮ್ಮೆಯ ವಿಚಾರವಾಗಿ ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿರುವಂಥದ್ದು ನಮ್ಮ ತಾಲೂಕಿಗೆ, ಎಲ್ಲ ಆಟಗಾರರಿಗೆ
ಬಹಳ ಒಂದು ಸಂತೋಷದ ವಿಚಾರ. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರ ಚಪ್ಪಾಳೆಯೊಂದಿಗೆ ನಿಮಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಆಟ ಎನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯ ಬೇಕು. ಅದು ಸಾಮಾಜಿಕವಾಗಿ ಆಗಿರ್ಬೋದು. ಇವತ್ತು ಆಟ ಅಂತ ಹೇಳಿದ್ರೆ ಕೇವಲ ಸ್ಪರ್ಧೆಗಾಗಿ ಮಾತ್ರ ಅಲ್ಲ, ಅದು ಮನೋರಂಜನೆಗಾಗಿ ಕೂಡ ಆಟ ಇದೆ, ಸ್ಪರ್ಧೆಗಾಗಿ ಕೂಡ ಇದೆ, ಆರೋಗ್ಯಕ್ಕಾಗಿ ಕೂಡ ಇದೆ, ಮತ್ತೆ ವೃತ್ತಿಗಾಗಿ ಕೂಡ ಇದೆ. ವೃತ್ತಿಗಾಗಿ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಒಂದೊಂದು ಪ್ಲೇಯರ್ಸ್ಗೆ ಕೋಟಿಗಟ್ಟಲೆ ಬಿಡ್ ಮಾಡಿ ವಿದ್ಯಾರ್ಥಿ ಕ್ರೀಡಾಪಟುಗಳನ್ನ ಕ್ರಿಕೆಟ್ಗೆ ಆಗಿರ್ಬೋದು, ಕಬಡ್ಡಿಗೆ ಆಗಿರ್ಬೋದು ಪಡೀತಾ ಇದ್ದಾರೆ. ಇನ್ನು ವಾಲಿಬಾಲಿಗೆ ಕೂಡ ಅಂತ ಒಂದು ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಬೇಕಾದಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಫಸ್ಟ್ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ವಾಲಿಬಾಲ್ ಅನ್ನ ಈ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಒಂದಲ್ಲ ಒಂದಿನ ನಮ್ಮನ್ನು ಕೂಡ ಬಿಡ್ ಮಾಡಿ ಅದನ್ನ ಕ್ರಯಕ್ಕೆ ನಮ್ಮನ್ನ ಪರ್ಚೇಸ್ ಮಾಡುವಂತ ಒಂದು ಕಾಲಘಟ್ಟಕ್ಕೆ ನಾವು ಬರಬೇಕು ಅಂತೇಳಿ ನಾವು ಆ ರೀತಿಯ ಇವತ್ತು ಸುಮಾರು 220 ಮೊನ್ನೆ ಹೇಳಿದ್ರು 220 ರಾಷ್ಟ್ರಗಳಲ್ಲಿ ಇವತ್ತು ವಾಲಿಬಾಲ್ ಅನ್ನ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ಕೇವಲ ಕ್ರಿಕೆಟ್ ಎಲ್ಲ ಸುಮಾರು 90 ರಾಷ್ಟ್ರಗಳಲ್ಲಿ ಮಾತ್ರ ಇದೆ. ಆದ್ರೆ ಇಷ್ಟು ಫೇಮಸ್ ಪ್ರಸಿದ್ಧಿ ಪಡೆದಿರುವಂತಹ ಇದು ವಾಲಿಬಾಲ್ ಅನ್ನ ನಾವು ಶಿಸ್ತುಬದ್ಧವಾಗಿ ನಿಯಮಬದ್ಧವಾಗಿ ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆಗಳಿಗೆ ಆಟ ಆಡಿಕೊಂಡು ಹೋಗಬೇಕಾದಂತ ಸ್ಥಿತಿಗತಿ ನಮ್ಮ ಆಟಗಾರರಲ್ಲಿ ಬೇಕು. ಈ ಎಲ್ಲ ಉದ್ದೇಶಗಳನ್ನ ಇಟ್ಟುಕೊಂಡು, ಅದು ಮಾತ್ರ ಅಲ್ಲದೆ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಎಲ್ಲ ಸಣ್ಣ ಯಾರು ಸಣ್ಣ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಯಿಂದಲೇ ಅವರಿಗೆ ಒಂದು ತರಬೇತಿಯನ್ನು ಕೊಡುದು. ಈಗ ಏಪ್ರಿಲ್ 15ರಿಂದ ಸ್ಟಾರ್ಟ್ ಮಾಡ್ತೇವೆ ಒಂದು ಒಳ್ಳೆಯ ಟ್ರೈನಿಂಗ್ ಅನ್ನ. ಯಾಕೆಂದ್ರೆ ಇವತ್ತು ಪ್ರಾಥಮಿಕ ಪ್ರೌಢ ಎಲ್ಲ ಇವತ್ತು ಕೊರೋನಾ ಬಂದು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಏನು ಅಂತೇಳಿ ಗೊತ್ತಾಗದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಅವರಿಗೆ ಒಳ್ಳೆಯ ಟ್ರೈನಿಂಗ್ ಅನ್ನು ಕೊಟ್ಟು ಈ ವರ್ಷ ನಾವು ಏನಾಗ್ಲಿ ನಮಗೆ ಟ್ರೈನಿಂಗ್, ನಾನು ಮೊದಲೇ ಅಧಿಕಾರ ಸ್ವೀಕಾರ ಮಾಡುವಾಗಲೇ ಹೇಳಿದ್ದೇನೆಂದ್ರೆ, ನಾವು ದೊಡ್ಡ ದೊಡ್ಡ ಮ್ಯಾಚ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಮಾಡ್ಬೋದು. ಕೊಡುಗೆ ದಾನಿಗಳಿದ್ದಾರೆ, ಇವರನ್ನು ಬಳಸಿಕೊಂಡು ಮ್ಯಾಚ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ ಅವರು ಒಂದು ಒಳ್ಳೆಯ ವಾಲಿಬಾಲ್ ಅನ್ನು ಆಡುವಂತ ಪರಿಸ್ಥಿತಿಗೆ ನಾವು ತಂದು ಕೊಡಬೇಕಾದಂಥದ್ದು ಅದು ಆದ್ಯ ಕರ್ತವ್ಯ. ಆ ನೆಲೆಯಲ್ಲಿ ನಮ್ಮ ಸಂಘಟನೆ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತದೆ. ಈ ಭಾಗದಲ್ಲಿ ತುಂಬಾ ಮಂದಿ ಸಮಾಜಮುಖಿ ಧಾರ್ಮಿಕ ಸಂಘಟಕರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಮೊನ್ನೆ ಕೂಡ ಎಲ್ಲ ಆಟೋಟಗಳಿಗೆ ಪ್ರತಿದಿನ ಚಹಾ ಕೊಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ ಕಾರಣ ಇವತ್ತು ಉಳ್ಳಾಳ ತಂಡ ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿದೆ. ಇದನ್ನು ಒಂದು ಅವಿಸ್ಮರಣೀಯ ದಿನಗಳನ್ನಾಗಿ ಇಟ್ಕೊಳ್ಬೇಕು ಎನ್ನುವ ದೃಷ್ಟಿಕೋನದಲ್ಲಿ ಇವತ್ತು ಒಂದು ಸಣ್ಣ ಮಟ್ಟಿನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಒಂದು ಅಭಿನಂದಿಸುವಂತ ಕಾರ್ಯಕ್ರಮ. ಕೇವಲ ಅಭಿನಂದನೆ ಮಾಡುವಂಥದ್ದು ನಿಮಗೆ ಮಾತ್ರ ಅಲ್ಲ, ನಿಮಗೆ ಅನಿಸಿರ್ಬೋದು ಅದೊಂದು ಶಾಲಾಗೆ ಒಂದು ಸಣ್ಣ ಒಂದು ಮೊಮೆಂಟ್ ಕೊಟ್ಟು ಕಿರು ಕಾಣಿಕೆಯನ್ನು ಕೊಟ್ಟರೆ ದೊಡ್ಡ ಸನ್ಮಾನ ಅಲ್ಲ. ಆದ್ರೆ ಉಳಿದ ಆಟಗಾರರಿಗೆ ಕೂಡ ಇದರಿಂದ ಮನಸ್ಸಿಗೆ ಮೂಡಬೇಕು. ಏನಂತಂದ್ರೆ, ನಾನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಈ ರೀತಿಯ ಒಂದು ಅಭಿನಂದನೆ ಸ್ವೀಕಾರ ಮಾಡಬೇಕು, ನಾನು ಕೂಡ ಒಂದು ಒಳ್ಳೆಯ ಕ್ರೀಡಾಪಟು ಆಗಬೇಕು ಎನ್ನುವ ದೃಷ್ಟಿಕೋನ ಎಲ್ಲ ಆಟಗಾರರಿಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಎಲ್ಲ ಆಟಗಾರರನ್ನು ಕೂಡ ಗೌರವಿಸುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡದ್ದು. ಈಗ ಬಂದ ತಕ್ಷಣ ಅವರನ್ನ ಅಧ್ಯಕ್ಷತೆ ಮಾಡಿದ್ದು. ಯಾಕೆಂತಂದ್ರೆ ಎಲ್ಲರೂ ಪಾಪ ಶಂಕರನ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ಎಲ್ಲರೂ ಸಮಯಕ್ಕೆ ಬಂದಿದ್ದಾರೆ. ಶಂಕರನ ಬಹಳ ದೂರದಿಂದ ಬಂದಿದ್ದಾರೆ. ಮೊದಲೇ ಬರುವಾಗ್ಲೇ ನಾನು ಸ್ವಲ್ಪ ಬೇಗ ಹೋಗ್ತೇನೆ ಮಾಸ್ಟರ್ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ನಮ್ಮವರೇ. ಹೊರಗಿನ ಗೆಸ್ಟ್ ಅಂತ ಹೇಳಿದ್ರೆ ಒಂದು ಸುಮಾ ಪ್ರಸಾದ್ ಅವರು, ಮಂಗಳೂರಿನವರು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಾನು ತೊಡಗಿಸಿಕೊಂಡವರು. ನನಗೆ ಅವರನ್ನ ಹಬ್ಬಕ್ಕ ಉತ್ಸವದ ನಂತರ ಪರಿಚಯ ಆದದ್ದು. ಅವರ ನಡೆ ನುಡಿ ಆಚಾರ ವಿಚಾರ, ಅವರ ಸಾಮಾಜಿಕ ಚಿಂತನೆ, ಅವರು ಮತ್ತೊಬ್ಬರನ್ನ ಅಭಿನಂದಿಸುವಂತ ಇದು ವೆರಿ ಇಂಪಾರ್ಟೆಂಟ್. ಒಬ್ರು ಯಾರಾದ್ರೂ ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಅವರಿಗೆ ಹುರಿದು ಬೀಸುವಂತದ್ದು ಯಾರಿಗಿರಲ್ಲ. ಇವತ್ತು ಮತ್ಸರದಲ್ಲೇ ತುಂಬಾ ಮಂದಿ ಕಾಲಘಟ್ಟದಲ್ಲಿ ಕಾಲಗಳೆಯುವಂತ ಈ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಒಳ್ಳೆ ಸಾಧನೆ ಮಾಡಿದ್ರೆ ಅವರಿಗೆ ಅಭಿನಂದಿಸುವಂತ ಮನಸ್ಸು ಬೇಕು. ಆ ಮನಸ್ಸಿದ್ದು ಮಾತ್ರ ನಿಜವಾದ ಒಬ್ಬ ವ್ಯಕ್ತಿ ಅಂತೇಳಿ ನಾವು ಹೇಳ್ತೇವೆ ಈ ಸಮಾಜದಲ್ಲಿ. ಅಂತಹ ಒಂದು ವ್ಯಕ್ತಿಗೆ ಹೋಲಿಕೆ ಮಾಡಿದ್ರೆ ಅದು ಸುಮಾ ಪ್ರಸಾದ್ ಅವರು ಸಲ್ತಾರೆ. ವಿಶೇಷವಾಗಿ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಮಹಿಳಾ ಪ್ರತಿನಿಧಿಯಾಗಿದ್ದುಕೊಂಡು ನಮ್ಮ ಹಬ್ಬಕ್ಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದವರು ಶ್ರೀಮತಿ ಸುಮಾ ಪ್ರಸಾದ್ ಅವರು. ಹಲವಾರು ಸಂಘಟನೆಗಳಲ್ಲಿ ತನ್ನ ತೊಡಗಿಸಿಕೊಂಡಿದ್ದಾರೆ. ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿ ಚಂದಗಾಣಿಸಿಕೊಡ್ಲಿಕ್ಕಿದ್ದಾರೆ. ಮಾತು ಕೂಡ ಕಡಿಮೆ, ಬಹಳ ಒಳ್ಳೆಯ ಗೆಸ್ಟ್ ನಮಗೆ ಸಿಕ್ಕಿದ್ದಾರೆ ಇವತ್ತು. ವಿಶೇಷವಾಗಿ ನಮ್ಮ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಹೃದಯಾಂತರಾಳದಿಂದ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಶೈಲಜಾ ಮೇಡಮ್ ಬಂದು ಅವರಿಗೆ ಗುಲಾಬಿ ಗಿಡ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಆಗಿದ್ದುಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಕ್ರೀಡಾಪಟುಗಳನ್ನ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಚಯಿಸುವಂತ ಕೆಲಸವನ್ನು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇರುವಂತ ಶಂಕರ್ ಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಅವರಿಗೆ ನಮ್ಮ ಬಾದ್ಶಾ ಅವರು ಉಪಾಧ್ಯಕ್ಷರು ಅವರಿಗೆ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.
ಮತ್ತೋರ್ವ ಅತಿಥಿಗಳು ನಮ್ಮ ಬಹಳ ಆತ್ಮೀಯ ಮಿತ್ರರು ಶ್ರೀಯುತ ಸಿರಿಲ್ ಡಿಸೋಜ್ ಅವರು. ನಿಮಗೆ ನಮ್ಮ ತೊಕ್ಕೊಟ್ಟು ಪರಿಸರದ ಎಲ್ಲ ತೊಕ್ಕೊಟ್ಟು ಸ್ಟಾರ್ ಆ ಒಂದು ಸಂಘಟನೆಯಲ್ಲಿ ಗೌರವ ಸಲಹೆಗಾರರಾಗಿದ್ದುಕೊಂಡು ನನ್ನ ಬಹಳ ಆತ್ಮೀಯ ಮಿತ್ರರು, ಹಲವಾರು ಸಂಘಟನೆಗಳಲ್ಲಿ ತಣ್ಣತಣಿಸಿಕೊಂಡಿಸಿಕೊಂಡವರು, ಸಮಾಜಮುಖಿ ಕೆಲಸಗಳನ್ನ ಬಹಳ ಅದ್ಭುತವಾಗಿ ನಿರ್ವಹಿಸಿಕೊಂಡು ಬರ್ತಾ ಇರುವಂತಹ ಸಿರಿಲ್ ಡಿಸೋಜ್ ಅವರು ಮತ್ತೋರ್ವ ಮುಖ್ಯ ಅತಿಥಿಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ. ಅವರನ್ನು ಕೂಡ ಹೃದಯಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಇಕ್ಬಾಲ್ ಕೈರಂಗಳ ನಮ್ಮ ಕಾರ್ಯದರ್ಶಿಗಳು ಅವರಿಗೆ ಒಂದು ಪ್ರೀತಿಯ ದ್ಯೋತಕ ಆಗಿರುವಂತಹ ಗುಲಾಬಿ ಗಿಡವನ್ನು ನೀಡಿ ಗೌರವಿಸಬೇಕು. ಸಲಹೆಗಾರರು ಅದು ಮಾತ್ರ ಅಲ್ಲದೆ ಮದನಿ ಹಳೆಕಲ ಪದವಿ ಪ್ರೌಢಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಕ್ರೀಡಾ ಸಂಚಾಲಕರಾಗಿ ಹಲವಾರು ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಲೋಕನಾಥ್ ರೈಗಳು ನಮ್ಮೊಂದಿಗಿದ್ದಾರೆ, ನಿವೃತ್ತರು ದೈಹಿಕ ಶಿಕ್ಷಣ ಶಿಕ್ಷಕರು. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅವರಿಗೆ ಕೂಡ ಗುಲಾಬಿ ನೀಡಿ ನಮ್ಮ ನವೀನ್ ಅವರು ಗುಲಾಬಿ ಗಿಡ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಈ ಸಂಘಟನೆ ಈ ಒಂದು ವಾಲಿಬಾಲ್ ಅಸೋಸಿಯೇಷನ್ ಹುಟ್ಟುಹಾಕುವಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದುಕೊಂಡು, ವಾಲಿಬಾಲ್ ಅಂತ ಹೇಳಿದ್ರೆ ಹೈದರ್ ಅಂದ್ರೆ ವಾಲಿಬಾಲ್, ಆ ರೀತಿ ಅಷ್ಟು ಫೇಮಸ್. ಆ ಮನುಷ್ಯ ಕುಳಿತಲ್ಲಿ ಕುಳಿತುಕೊಳ್ಳುವುದಿಲ್ಲ, ಎಲ್ಲಿ ವಾಲಿಬಾಲ್ ಇದ್ರು ಕೂಡ ಕೆಲವರು ಕರೆದ್ರೆ ಮಾತ್ರ ಹೋಗುವಂತ. ಇವರು ಹಾಗೆ ಅಲ್ಲ, ಅಲ್ಲಿ ಹೈದರ್ಗಾರು ಇದ್ದೇ ಇರ್ತಾರೆ, ಅವ್ರನ್ನ ಕರೆಯದೆ ಬಿಡುವುದಿಲ್ಲ. ಆ ರೀತಿಯ ಒಂದು ಮನಸ್ಥಿತಿಯಲ್ಲಿರೋರು, ಕ್ರೀಡೆಗೆ ಬಹಳ ಅಭಿಮಾನಿ ಅಂತ ಹೇಳಿದ್ರೆ ಅದು ಹೈದರ್ ಅವರು. ಹೈದರ್ ಕೈರಂಗಳಂದ್ರೆ ಗೊತ್ತಿಲ್ಲ ಅಂತೇಳಿ ಯಾರು ಹೇಳಲಿಕ್ಕಿಲ್ಲ. ರಾಜಕೀಯವಾಗಿ ಕೂಡ ಒಳ್ಳೆ ಕೆಲಸವನ್ನ ಮಾಡಿ ಆ ಸಮಾಜದಲ್ಲಿ ಗುರುತಿಸಿಕೊಂಡವರು. ನಾನು ಅಧ್ಯಕ್ಷನಾಗಲಿಕ್ಕೂ ಪ್ರಮುಖ ಪಾತ್ರಧಾರಿ ಅವರೇ, ಇಂದಿನಿಂದ ಸೂತ್ರಧಾರಿ ಅಂತೇಳಿ ಕೂಡ ಹೇಳ್ಬಹುದು. ಜಿಲ್ಲಾ ಸಂಘಟನೆಯಲ್ಲಿ ಕೂಡ ಇದ್ದುಕೊಂಡು ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಬರುವಂತ ಹೈದರ್ ಅವರೇ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಮತ್ತೂರು ಉಪಾಧ್ಯಕ್ಷರಾಗಿರುವಂತಹ ಬಾದ್ಶಾ ಸಾಂಬಾರ್ ತೋಟ ಇದ್ದಾರೆ, ಮಾಜಿ ಸಿಂಡಿಕೇಟ್ ಸದಸ್ಯರು, ನನ್ನ ಆತ್ಮೀಯ ಮಿತ್ರರು ಜೆ.ಸಿ. ಮಂಗಲಾಂಗೋತ್ರಿ ಕೊನಾಜಿ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಬಾದ್ಶಾ ಸಾಂಬಾರ್ ತೋಟ, ತಮಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾರೆ. ಹಾಗೆ ನಮ್ಮ ಈ ಒಂದು ತಾಲೂಕು ಸಂಘಟನೆಯ ಉಪಾಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ರೈಗಳು ಇದ್ದಾರೆ, ಒಳ್ಳೆಯ ತರಬೇತರು, ರಾಷ್ಟ್ರೀಯ ತೀರ್ಪುಗಾರರು ರಾಧಾಕೃಷ್ಣ ರೈ ಅವರು, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾರೆ. ಒಳ್ಳೆಯ ಒಬ್ಬ ತರಬೇತುದಾರ, ಒಳ್ಳೆಯ 40+ ಒಳ್ಳೆಯ ಆಟಗಾರರು. ಅದಕ್ಕಿಂತ ಮೊದಲು ಒಳ್ಳೆಯ ಕೈರಂಗಳದಲ್ಲಿ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಿದವರು ಕೂಡ ನಮ್ಮ ಪ್ರಶಾಂತ್ ಕೈರಂಗಳ. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅವ್ರ ಮಾತು ಕಡಿಮೆ, ತುಂಬಾ ಮಾತನಾಡುವುದೇ ಇಲ್ಲ, ಕಡಿಮೆ. ಆದ್ರೆ ಟ್ರೈನಿಂಗ್ ಅವ್ರು ಇಳಿದ್ರೆ ಅದ್ಭುತವಾದಂತ ತರಬೇತುದಾರ, ಒಳ್ಳೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಪ್ರಶಾಂತ್ ಕುಮಾರ್ ಕೈರಂಗಳ ಇದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತೇನೆ. ನನ್ನ ಎಷ್ಟೇ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ನಿಮಗೆ ಅನಿಸ್ಬೋದು ಇದರ ಹಿಂದೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿದ್ರೆ, ಕೆಲವರಿಗೆ ಮುಂದೆ ಎಷ್ಟೇ ಕಾಣುವುದು, ಆದ್ರೆ ಹಿಂದೆ ತುಂಬಾ ಕಷ್ಟ ಇದೆ ಪ್ಲೇಯರ್ಸ್ಗಳೇ. ಇವರಿಗೆ ಯಾರಿಗೆ ಎಂತ ಲಾಭ ಇಲ್ಲ, ನೆನ್ಸ್ಕೊಳ್ಳಿ. ಇದರಲ್ಲಿ ಯಾರು ಹಣ ಮಾಡ್ಲಿಕ್ಕೆ ಬಂದವರಿಲ್ಲ. ನಾನೊಂದು 16 ಸಂಘಟನೆಯಲ್ಲಿ ಇದ್ದೇನೆ, ಎಲ್ಲ ಹಣವನ್ನು ಕಳೆದುಕೊಳ್ಳುವುದಲ್ಲಿ ನಾನು ಭಾವಿಸುವುದಿಲ್ಲ. ಏನಾದ್ರೂ ಸಮಾಜಕ್ಕೆ ಏನಾದ್ರೂ ನಮ್ಮಿಂದ ಕಿಂಚಿತ್ತು ಕೊಡುಗೆ ಸಿಗ್ಲಿ ಅಂತ. ನಾವು ಒಂದು 50,000 ದುಡಿತೇವೆ ಅಂತಂದ್ರೆ ಒಂದು 10,000 ರೂಪಾಯಿ ಸಮಾಜಕ್ಕೆ ಕೊಡುವುದಲ್ಲಿ ತಪ್ಪೇ ಇಲ್ಲ, ಇದಕ್ಕೆ ದೇವರ ದಯೆ ಇರ್ತದೆ. ಹಾಗೆ ಇಲ್ಲಿ ಕುಳಿತುಕೊಂಡವರು ಎಲ್ಲ ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ, ಯಾರು ಈ ಸಂಘಟನೆಯಲ್ಲಿ ಹಣ ಮಾಡ್ಲಿಕ್ಕೆ ಅಂತೇಳಿ ಬಂದವರಲ್ಲ. ನಿಮಗೆ ಕ್ರೀಡಾಪಟುಗಳಿಗೆ ಕೇಳಬೇಕು, ಗೊತ್ತಾಗಬೇಕು. ನಾನೊಂದು ರಾಷ್ಟ್ರ ಮಟ್ಟಕ್ಕೆ ಅಥ್ಲೆಟಿಕ್ಸ್ಗೆ ಹೋಗ್ಬೇಕು ಅಂತಾದ್ರೆ ನನಗೆ ಯಾರು ಕರೆದು 1 ರೂಪಾಯಿ ಕೊಟ್ಟವರು ಇಷ್ಟ ತನಕ ಇಲ್ಲ. ನಾನೊಬ್ಬರ 100 ರೂಪಾಯಿ ನನಗೆ ಇನ್ನೂ ನೆನಪುಂಟು, ನಾನು ಹೇಳ್ತೇನೆ ಅದನ್ನು, ಇನ್ನೂ ಯಾವಾಗಲೂ ಹೇಳ್ತೇನೆ. ನಾನು ಒಂದು 100 ರೂಪಾಯಿ ತಗೊಂಡು ಗ್ವಾಲಿಯರ್ನಲ್ಲಿ ಕ್ರಾಸ್ ಕಂಟ್ರಿ ಅಂತರ್ ವಿಶ್ವವಿದ್ಯಾಲಯಕ್ಕೆ ಹೋದವ. ನಾನು ಎಲ್ಲಿ ಸಿಗ್ಲಿಲ್ಲ, ಮನೇಲಿ ಕೂಡ 30 ರೂಪಾಯಿ 20 ರೂಪಾಯಿ ಕೊಟ್ಟರು ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ. ಒಬ್ಬರ ಹತ್ರ ಹೋಗಿ ಕಾಡಿಬೇಡಿ, ಹಾಗೆಲ್ಲ ಓದೋದು. ಆದ್ರೆ ಈಗ ನೋಡಿ ಇಡೀ ಪರಿಸ್ಥಿತಿ ಬದಲಾವಣೆ ಆಗಿದೆ. ನೋಡಿ ಎಂತೆಲ್ಲ ಮಾಡ್ತಾರೆ ನೋಡಿ, ಕ್ರೀಡಾಪಟುಗಳಿಗೋಸ್ಕರ ಸ್ಪಾನ್ಸರ್ ಮಾಡ್ತಾರೆ, ನಿಮ್ಮ ಹಿಂದೆನೆ ಬರ್ತಾರೆ, ನಿದ್ದೆ ಕಟ್ತಾರೆ, ಹೆಂಡತಿ ಮಕ್ಕಳನ್ನು ಬಿಡ್ತಾರೆ, ಎಂತ ಇದ್ರು ಎಲ್ಲ ಮಕ್ಕಳನ್ನ ದೇವರಾಗಿ ಎತ್ತಿ ಮೇಲೆ ಇಡ್ತಾರೆ. ಯಾಕೆ ಅಂತಂದ್ರೆ ಈ ಕ್ರೀಡೆ ಉಳಿಬೇಕು, ಇದರಿಂದ ಕ್ರೀಡಾಪಟುಗಳು ಒಂದು ಒಳ್ಳೆ ಕ್ರೀಡಾಪಟುಗಳಾಗಿ ಮೇಲೆ ಬರಬೇಕು ಅಂತೇಳಿ. ಹಾಗಾಗಿ ಇವತ್ತು ಇಕ್ಬಾಲ್ ಕೈರಂಗಳ ಆ ಮನುಷ್ಯ ಪಾಪ ರಿಕ್ಷಾ ಡ್ರೈವರ್ ಆಗಿದ್ದುಕೊಂಡು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅವರಿಗೆಲ್ಲ ನಿಜವಾಗಿ ಆ ದುಡಿಯುವುದು ಕಿಂಚಿತ್ತು ದುಡಿದ್ರಲ್ಲಿ ಅವರಿಗೆ ಒಂದು ಒಳ್ಳೆ ಕ್ರೀಡಾಪಟುಗಳಲ್ಲಿ ರೂಪಿಸಬೇಕು ಅಂತ ಮನಸ್ಸಲ್ಲಿ ಹೃದಯ ವೈಶಲ್ಯತೆ ಉಂಟು ನೋಡಿ. ಅದಕ್ಕೆ ದೊಡ್ಡ ಪೆಟ್ಟು ನಾವೆಲ್ಲ ಚಪ್ಪಾಳೆ ಕೊಡಬೇಕು. ಎಲ್ಲರೂ ತುಂಬಾ ಮಂದಿ ಅಂತವರಿದ್ದಾರೆ. ಇವತ್ತು ಕೋಟಿಗಟ್ಟಲೆ ಹಣ ಇದ್ದವರು ಬೇರೆ ಬೇರೆ ಮುಖೇನ ಖರ್ಚು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ. ಹಣ ಇಲ್ಲದವರಿಗೆ ಏನಾದ್ರೂ ಆ ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಆಸೆ ಇದ್ದವರು ತುಂಬಾ ಮಂದಿ ಇದ್ದಾರೆ. ಹಣ ಇದ್ದವರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಜಾಸ್ತಿ ನಾನು ಸತ್ಯವನ್ನು ಹೇಳ್ತೇನೆ, ತುಂಬಾ ಮಂದಿ ನಮ್ಮಲ್ಲಿ ವಾಲಿಬಾಲ್ ಅಲ್ಲಿ ಇದ್ದಾರೆ. ಎಲ್ಲ ಹಣ ಇದ್ದವರು, ದೊಡ್ಡ ಮನೆ ಇದ್ದವರು ಅಲ್ಲ. ಆದ್ರೆ ಅವರಿಗೆ ಒಂದು ಆಸೆ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಕರೆದ ಕೂಡ್ಲೆ ಸರ್ ನಾನು ಅಲ್ಲಿಗೆ ಬರ್ತೇನೆ, ಇದನ್ನು ಮಾಡ್ಬೇಕಾ, ಅದನ್ನು ಮಾಡ್ಬೇಕಾ, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕಂದ್ರೆ ನಮ್ಮ ಇಡೀ ಸಂಘದಲ್ಲಿ ತುಂಬಾ ಮಂದಿ ಇದ್ದಾರೆ, ಸದಸ್ಯರು, ಪದಾಧಿಕಾರಿಗಳು. ಅವರೆಲ್ಲರ ಸಹಕಾರವನ್ನ ನಾನು ಮನದುಂಬಿ ಹಾರೈಸ್ತಾ
ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ವಿಶೇಷವಾಗಿ ಎಲ್ಲರೂ ವಿವೇಕ್ ಮತ್ತು ಬಳಗ ಎಲ್ಲ ತುಂಬಾ ಮಂದಿ ಒಳ್ಳೆ ರೀತಿಯಲ್ಲಿ ಆಡಿದ್ರಿ. ಮತೀಮ್ ಅವರಿದ್ದಾರೆ, ನಮ್ಮ ಕಲಂದರ್ ಬಶೀರ್ ಅವರಿದ್ದಾರೆ. ನಿಜವಾಗಿ ಅವರೆಲ್ಲ ಮೊನ್ನೆ ಚಹಾ ಕೊಡ್ಬೇಕಾ, ತಿಂಡಿ ಕೊಡ್ಬೇಕಾ, ಊಟ ಕೊಡ್ಬೇಕಾ ಅಂತ ನಮ್ಮ ಹತ್ರ ಕೇಳಿದವರೇ ಅಲ್ಲ, ಕರೆದುಕೊಂಡು ಹೋಗೋದು ಕೊಡುವುದು. ನೋಡಿ ಎಂತ ಒಂದು ಆಸೆಯನ್ನ ಇಟ್ಕೊಂಡು ಕ್ರೀಡೆಯನ್ನ ಬೆಳವಣಿಗೆಯಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ಅವಿಶ್ರಾಂತ ಅಧ್ಯಕ್ಷನನ್ನ ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ನಾವೆಲ್ಲ ಒಂದೊಂದ್ಸಲ ಯೋಚನೆ ಮಾಡೋದುಂಟು ಮನೆಯಲ್ಲಿ ಕೂತ್ಕೊಂಡು, ಯಾಕಂದ್ರೆ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮ್ಮದು ಅಣ್ಣ ತಮ್ಮಂದಿರ ಒಂದು ಅವಿನಾಭಾವ ಸಂಬಂಧ. ನಾನು ಹೇಳುದು ಉಂಟು, ನನ್ನ ಹಸ್ಬೆಂಡ್ ಹೇಳುದು ಉಂಟು, ಅತ್ತು ಮಾರೈತೆ ತ್ಯಾಗ ಮುಗಿ ಏತು ಪುರ್ತು ತಿರ್ಗಲ್ಲ ಓವು ಇಜ್ಜಾನಿನ ಕ್ಷೇತ್ರನೇ ಇಜ್ಜಿ ತೊಡಗಿಸಿಕೊಂಡ್ರೆ ಏತ ಗಂಟೆ ಕೊಡ್ತಿರು ದೇವರು ಅಂತೇಳಿ. ಖಂಡಿತವಾಗಿಯೂ ಬಹುಶಃ ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು, ಬಹುಶಃ ತ್ಯಾಗಂ ಸರ್ ಕಾಣಿಸಿಕೊಳ್ಳದಂತಹ ಕ್ಷೇತ್ರಗಳೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಹೊಸ ಸಂಘಕ್ಕೆ ಅದರ ಒಂದು ಅಧ್ಯಕ್ಷತನವನ್ನು ವಹಿಸಿಕೊಂಡು ಆಗಲೇ ಆ ಒಂದು ಸಂಘಕ್ಕೆ ವಿಶೇಷವಾದಂತಹ ರೂಪುರೇಷೆಗಳನ್ನು ಹಾಕಿಕೊಂಡು ಇದರ ಒಂದು ಸಂಘದ ಚುಕ್ಕಾಣಿಯನ್ನು ಹಿಡಿದು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ತ್ಯಾಗಂ ಸರ್ ಇನ್ನಷ್ಟು ತಮ್ಮ ಮೂಲಕ ಈ ಒಂದು ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ರಾಷ್ಟ್ರಾದ್ಯಂತ ಮಿಂಚುವಂತಾಗಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಉಳ್ಳಾಲ ತಾಲೂಕು ಎ ಮತ್ತು ಬಿ ತಂಡಗಳಾಗಿ 2 ತಂಡಗಳನ್ನು ಕಟ್ಟಿಕೊಂಡು ಮೊನ್ನೆ ಭಾನುವಾರ ನಡೆದಂತಹ ರಾಮಕುಂಜದಲ್ಲಿ ನಡೆದಂತಹ ಒಂದು ವಾಲಿಬಾಲ್ ಪಂದ್ಯಾಟಕ್ಕೆ ನಾವು ಅಂಕಣಕ್ಕಿಳಿದಿದ್ದೆವು. ಅದರಲ್ಲಿ ಬಿ ತಂಡ ಉತ್ತಮ ಪ್ರದರ್ಶನವನ್ನ ಶ್ರೀಯುತ ಚಂದ್ರಣ್ಣ ಬೀರಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಸರ್. ತಮಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಉಳ್ಳಾಲ ಬಿ ತಂಡದ ಆಟಗಾರರು ಬಹಳ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ತಂಡದ ಆಟಗಾರರು ಬಂದು ಈ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ತಂಡದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿದ್ದುಕೊಂಡು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ವಾಲಿಬಾಲ್ ಅಸೋಸಿಯೇಷನ್ನ ಹುಟ್ಟಿಗೆ ಕಾರಣೀಕರ್ತರಾಗಿದ್ದುಕೊಂಡು ವಾಲಿಬಾಲ್ ಕ್ರೀಡೆ ಬಹಳಷ್ಟು ಉನ್ನತ ಮಟ್ಟಕ್ಕೆ ಬೆಳೀಬೇಕು, ಸಣ್ಣನಿಂದಲೇ ಮಕ್ಕಳು ವಾಲಿಬಾಲ್ ಕ್ರೀಡೆಯನ್ನು ಮೈಗೂಡಿಸಿಕೊಳ್ಬೇಕು, ಆ ಮೂಲಕ ನಮ್ಮ ವಾಲಿಬಾಲ್ ಕ್ರೀಡೆ ಉಳಿಬೇಕು ಎನ್ನುವಂತಹ ಆಶಯವನ್ನಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯವರು ಈ ದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಸರ್. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಗಣ್ಯರೇ ಹಾಗೂ ನನ್ನ ಮಿತ್ರರೇ ಹಾಗೂ ವೇದಿಕೆಯ ಮುಂದುಗಡೆ ಕುಳಿತಿರುವ ಎಲ್ಲ ಉಳ್ಳಾಲ ತಾಲೂಕಿನ ವಾಲಿಬಾಲ್ ಆಟಗಾರರೇ, ಎಲ್ಲರಿಗೂ ನಾನು ಪ್ರಥಮವಾಗಿ ಉಳ್ಳಾಲ ತಾಲೂಕಿನ ಮೊನ್ನೆ ಗೆದ್ದಿರುವ ಈ ಆಟಗಾರರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಕಳೆದ 1-2 ತಿಂಗಳಿಂದ ಇದಕ್ಕೆ ಸಿದ್ಧತೆ ನಡೆಯುತ್ತಾ ಬಂದಿತ್ತು. ಡಿಸ್ಟ್ರಿಕ್ಟ್ ವಾಲಿಬಾಲ್ ಚಾಂಪಿಯನ್ಶಿಪ್ 1-2-3 ವರ್ಷದ ನಂತರ ಜನರಲ್ಲಿ ಒಂದು ಆಸೆ ಮಡುಗಟ್ಟಿತ್ತು, ಆಟ ಅಂದರೆ ನಿಂತು ಹೋಗಿತ್ತು. ಹಾಗಾಗಿ ಅಸೋಸಿಯೇಷನ್ನ ವತಿಯಿಂದ ಒಂದು ಕಾರ್ಯಕ್ರಮ ವಾಲಿಬಾಲ್ ಪಂದ್ಯಾಟ ಮಾಡಬೇಕೆನ್ನುವ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ ಮಾಡುವಂಥ ಪ್ರಸ್ತಾವವನ್ನು ಮಾಡಿದೆ. ಹಾಗಂತ ಇದು ಈ ಸಲವೇ ಮೊದಲು ನಡೆದದ್ದಲ್ಲ. ಸಾಧಾರಣ ನನ್ನ ನೆನಪಿನಲ್ಲಿ 10-18 ವರ್ಷಗಳ ಮುಂಚೆ ಸಹ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ ಅಂತ ಮ್ಯಾಚ್ ನಡೀತಿತ್ತು. ನಾವು ಸಹ ಎಷ್ಟೋ ಸಲ ಗೆದ್ದಿದ್ದೇವೆ ಅದರಲ್ಲಿ. ಹಾಗಾಗಿ ಈ ಸಲ ಒಂದು ಬೇರೆ ರೀತಿಯಲ್ಲಿ ನಾವು ಅಂದರೆ ತಾಲೂಕು ವೈಸ್ ಕಾಂಪಿಟೇಷನ್ ಮಾಡಿ ಅದರಲ್ಲಿ 2 ಟೀಮನ್ನು ಆರಿಸಿ ಎಲ್ಲರೂ ಒಂದು ಕಡೆ ಕೂಡಿ ಒಂದು ಒಳ್ಳೆಯ ಒಂದು ನೆನಪಿನಲ್ಲಿಡುವ ಒಂದು ಪಂದ್ಯಾಟ. ಆದರೂ ನಮ್ಮ ಸಿದ್ಧತೆಗಳ ಪ್ರಕಾರ ಪಂದ್ಯಾಟ ನಡೆಯಲಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ಮುಂಚಿನ ದಿವಸ ಮಳೆ ಬಂತು. ನಮ್ಮ ಪಂದ್ಯಾಟ ಏನಿದ್ರೂ ನಾವೊಂದು 11-12 ಗಂಟೆ ಒಳಗೆ ಮುಗಿಸ್ಬೇಕಂತ ನಮ್ಮ ಗುರಿ ಇತ್ತು. ಆದರೂ ಅಲ್ಲಿ ನಮ್ಮ ಅಕಾಲಿಕ ಒಂದು ಮಳೆ ಬಂದು ಮುಂದಿನ ದಿವಸ ನಮ್ಮ 2 ಕೋರ್ಟಲ್ಲಿ 1 ಕೋರ್ಟ್ ಆಡಲಿಕ್ಕೆ ಆಗದ ಕಾರಣ ಬೆಳಿಗ್ಗೆ 5-5:30 ಗಂಟೆ ಆಯಿತು. ನನಗೆ ತುಂಬ ಫೀಲಿಂಗ್ ಆಯಿತು. ನಾನು ನಿಜವಾಗಿ ಹೇಳುವುದು ಎಲ್ಲರಿಗೂ
ವಾಲಿಬಾಲ್ ಆಟವನ್ನು ಆದಷ್ಟು ಬೇಗ ಮುಗಿಸಬೇಕು. ಯಾಕಂದರೆ ನೀವು ಇಷ್ಟು ಕಷ್ಟಪಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿ ಆಟ ಆಡ್ತೀರಿ. ಆಟವನ್ನು ಎಲ್ಲರೂ ಅಂದರೆ ನಮ್ಮಲ್ಲಿ ಆದಷ್ಟು ಡಿಲೇ ಮಾಡಿ ಆಟ ಶುರು ಮಾಡಿದರೆ ಅದನ್ನು ನೋಡೋರು ಯಾರೂ ಇರುವುದಿಲ್ಲ ಹೆಚ್ಚಿನವರು. ಅದೇ ನಮ್ಮ ಪಂದ್ಯವನ್ನು 4-5 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಗಂಟೆ ಮುಗಿಸುವುದಿದ್ದರೆ ನಿಮ್ಮ ಆಟವನ್ನು ನೋಡಿ ಆನಂದಿಸುವವರು ತುಂಬ ಜನ ಇರ್ತಾರೆ. ಅದು ಅವರಿಗೂ ಕೂಡ ಒಂದು ಲಾಭವೇ. ಅಂದರೆ ಒಂದು ಮಾನಸಿಕ ನೆಮ್ಮದಿ ಅವರಿಗೂ ಸಿಗ್ತದೆ. ಅವರ ಈ ವರ್ಕ್ ಶೆಡ್ಯೂಲ್ ನಡುವೆ ತುಂಬ ಉಪಕಾರ ಆಗ್ತದೆ. ಮೊನ್ನೆ ನನಗೆ ಸಹ ಒಂದು ಫೀಲಿಂಗ್ ಆಯಿತು. ಯಾಕೆಂದರೆ ಮಹಿಳೆಯರ ಟೀಮ್ ಕೂಡ ಬಂದಿತ್ತು. ಪಾಪ ಅವರು ಬೆಳಿಗ್ಗೆ ತನಕ ಒಂದು ಮೂಲೆಯಲ್ಲಿ ಕಾದು ಕುಳಿತಿದ್ರು. ಅವರಿಗೆ ಮನೆಯಲ್ಲಿ ತುಂಬ, ನಮಗೂ ಗೊತ್ತಾಗ್ತದೆ ಮನೆಯ ಕಷ್ಟ ಈಗಿನ ಕಾಲದಲ್ಲಿ. ಮುಂಚಿನ ಕಾಲದಲ್ಲಿ ಆದರೆ ಹಾಗೆ ಇರಲಿಲ್ಲ. ಈಗಿನ ಕಾಲವೇ ಬೇರೆ, ಮುಂಚಿನ ಕಾಲವೇ ಬೇರೆ. ಈಗ ಎಲ್ಲರೂ ಬ್ಯುಸಿ, 24 ಗಂಟೆಯೂ ಬ್ಯುಸಿ. ಹಾಗಾಗಿ ನಮಗೆ ಸಹ ಹಾಗೆ ಒಂದು ಮ್ಯಾಚ್, ನಾನೀಗ ಒಂದು 7-8 ವರ್ಷ ಆಯಿತು, ಒಂದು 10 ವರ್ಷ ಆಯಿತು ನಾನು ಮ್ಯಾಚ್ಗೆ ಹೋಗುವುದೇ ಬಿಟ್ಟಿದ್ದೇನೆ. ಯಾಕೆಂದರೆ ಆ ಟೈಮ್ ನಮಗೆ ಸೂಟ್ ಆಗೋದಿಲ್ಲ. ನಮ್ಮ ಶೆಡ್ಯೂಲ್ಗೆ ಅದು ಒಂದು ಮ್ಯಾಚಿಂಗೇ ಆಗೋದಿಲ್ಲ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಹಾಗೆ ನಾವು ಹೋಗೋದೇ ಇಲ್ಲ ಈಗ, ಭಾರಿ ಕಡಿಮೆ. ಆದರೂ ವಾಲಿಬಾಲ್ ಸಂಸ್ಥೆಯ ಒಂದು ಕಾರ್ಯದರ್ಶಿಯ ಒಂದು ಜವಾಬ್ದಾರಿ ನೆಲೆಯಲ್ಲಿ ಈ ಸಲ ನಾವು ಈ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ನಮಗೂ ಕಷ್ಟ ಆಗಿದೆ. ಹಾಗೆ ತಾಲೂಕು ವೈಸ್ ನಿಮ್ಮ ಅಸೋಸಿಯೇಷನ್ ಕೂಡ ಅದಕ್ಕೆ. ಹಾಗೆ ನೀವು ಗೆದ್ದಿದ್ದೀರಿ. ಏನು ಹೇಳುವುದೆಂದರೆ ಗೆದ್ದ ಕೂಡಲೇ ಏನೂ ಆಗಲಿಲ್ಲ ಅದರಲ್ಲಿ. ಇನ್ನೂ ಕೂಡ ನಿಮ್ಮಿಂದ ಉತ್ತಮ ಮಟ್ಟದ ಪಂದ್ಯಗಳು, ನಿಮ್ಮ ಆಟದ ಕೌಶಲ್ಯವು ಹೆಚ್ಚಿಸಲಿಕ್ಕಿದೆ. ನೀವು ಭಾರಿ ಯಂಗ್ ಹುಡುಗರು. ನಾವೆಲ್ಲ ಹಾಗೆ ಹೇಳಿದರೆ ನಮ್ಮ ಕಾಲದಲ್ಲಿ ಅಥವಾ ಪ್ರಶಾಂತ್ ಹೈದರ್ನವರ ಕಾಲದಲ್ಲಿ ನಮಗೆ ಬಹಳ ಕಷ್ಟ ಇತ್ತು ಒಂದು ಆಟ ಆಡೋದಂದರೆ. ಈಗಿನವರಿಗೆ ಬೇಕಾದಷ್ಟು ಸೌಲಭ್ಯ ಸಿಗ್ತದೆ. ಆದರೆ ಅದನ್ನು ಕೂಡ ಅಷ್ಟು ಇದ್ದರೂ ಕೂಡ ಈಗಿನ ಪ್ಲೇಯರ್ಸ್ ಒಂದು ನೆಗ್ಲೆಕ್ಟ್ ನೋಡೋದಾದರೆ ಬಹಳ ಬೇಸರ ಎನಿಸ್ತದೆ. ಮುಂಚೆ ನಾವೊಂದು ಡೈಲಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅದು ಅಷ್ಟು ಇಂಟ್ರೆಸ್ಟಲ್ಲಿ ನಮ್ಮ ಏನು ಕೆಲಸ ಇದ್ದರೂ ಅದನ್ನು ಬಿಡದೆ ಆ ಡೈಲಿ ಪ್ರಾಕ್ಟೀಸ್ ಅಂದರೆ ಅಗತ್ಯವೇ. ಈಗ ಮೊನ್ನೆ ಯಾರು ಹೇಳಿದರು, ಹೈದರು ಕೂಡ ಹೇಳಿದರು ಸ್ಟ್ಯಾಂಡಿಂಗ್ ಮ್ಯಾಚ್ ಅಂತ. ನಾನು ಸ್ವಲ್ಪ ಅಪೋಸ್ ಮಾಡಿದೆ. ಯಾವಾಗಲೂ ನಮ್ಮ ಒಂದು ಡೈಲಿ ಈಗ ಇರುವಂಥ ವ್ಯವಸ್ಥೆಯನ್ನು ಬಿಟ್ಟು ಅದರಿಂದ ಹಿಂದೆ ಹೋಗಬಾರದು. ನೀವು ಸ್ಟ್ಯಾಂಡಿಂಗ್ ಮ್ಯಾಚ್ ಅಂದರೆ ಆಡಿದರೆ ನಿಮ್ಮ ರೊಟೇಷನ್ ಮ್ಯಾಚಿಗೆ ತುಂಬ ಪೆಟ್ಟಾಗ್ತದೆ, ನಿಮಗೆ ಲಾಸ್ ಅದರಿಂದ. ನಾನು ಹೇಳೋದಿದ್ರೆ ಈಗಿನ ರೂಲ್ಸ್ ಪ್ರಕಾರ ಆಡಬೇಕಾಗ್ತದೆ. ನೀವೆಲ್ಲ ಹೆಂಗೆ ಏನಾದರೂ ಅದರಲ್ಲಿ ಜಾಬ್ ಏನಾದರೂ ಆಗುವುದಿದ್ರೆ ಅಂಥ ಒಂದು ಸನ್ನಿವೇಶದಲ್ಲಿ ನೀವು ಅದರ ಕಡೆ ಹೋದರೆ ನಿಮ್ಮ ಆಟದಲ್ಲಿ ವ್ಯತ್ಯಾಸ ಆಗ್ತದೆ, ಗ್ಯಾರಂಟಿ. ಅದು ನಾನು ಹೇಳ್ತೇನೆ. ಮತ್ತು ಯಾವಾಗಲೂ ಒಂದು ತಂಡವಾಗಿ ಒಂದೇ ಟೀಮಲ್ಲಿ ನೋಡಿ, ನಿಮ್ಮೆಲ್ಲ ಇಲ್ಲಿ ಇರ್ತಾರೆ, ಪ್ರಶಾಂತ್ ಇದ್ದಾರೆ. ಆ ಕೈರಂಗಳ ತಂಡ ಅಂದರೆ ಅದು ಬಹಳ ಹಳ್ಳಿಯಲ್ಲಿ, ನಮ್ಮ ಮಂಗಳೂರು ನಾವು YMCA ಆಡುವಾಗ ಕೈರಂಗಳ ಎಂಬುದು ಬಹಳ ಒಂದು ಇಂಟೀರಿಯರ್ ಪ್ಲೇಸ್. ಆದರೂ ಅವರಿಗೆ ಒಂದು ಬ್ರ್ಯಾಂಡ್ ನೇಮ್ ಉಂಟು ಕೈರಂಗಳಂತ. ಅಲ್ಲಿಯ ಪ್ಲೇಯರ್ಸ್ ಎಲ್ಲರಿಗೂ ಗೊತ್ತುಂಟು, ಅಥವಾ ನಮ್ಮ ಮಂಗಳೂರಿದ್ದು ಪ್ಲೇಯರ್ಸ್ ಯಾರು ಅಂತ ನಮಗೂ ಗೊತ್ತುಂಟು. ಅಂದರೆ ನಾನು ಒಂದು ತಂಡದಲ್ಲಿ ಆಡಿದ್ದೇನೆ. ನಾವು ಒಂದು 10 ವರ್ಷದ ತಂಡ. ಅಂದರೆ ನಾನು ಆ ತಂಡ ಬಿಟ್ಟು ಬೇರೆ ತಂಡದಲ್ಲಿ ಆಡಲಿಲ್ಲ. ನಮ್ಮದು ಯಾವಾಗಲೂ ಇದ್ದರೂ ಒಂದೇ ತಂಡ. ಆವಾಗಲೇ ನಿಮಗೆ ಬ್ರ್ಯಾಂಡ್ ನೇಮ್ ಬರುವುದು, ಎಂತೆಂಥ ಪ್ಲೇಯರ್ ಅಂತ ನೀವು ಎಷ್ಟೋ ವರ್ಷಗಳ ತನಕ ನೀವು ನೆನಪಿನಲ್ಲಿರ್ತೀರಿ. ಈಗ ಸಹ ನಮ್ಮ ಮಂಗಳೂರಲ್ಲಿ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ, ಎಷ್ಟೋ ಜನ ಎಲ್ಲರಿಗೂ ಗೊತ್ತುಂಟು ಅವರ ಆಟ. ಅಂದರೆ ಹೆಸರು ಹೇಳಿದಾಕ್ಷಣ ಈಗ ಸಹ ಕೆಲವರು ರೋಮಾಂಚನ ಆಗ್ತಾರೆ. ಹಾಗಾಗಿ ನಾನು ಈ ಉಳ್ಳಾಲ ತಂಡಕ್ಕೆ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಿದ್ರಿ. ನಿಮ್ಮ ಎಲ್ಲ ಪ್ಲೇಯರ್ಸಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಉಳ್ಳಾಲ ತಾಲೂಕು ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರಿಗೂ ಶುಭನಮನವನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಹೆಚ್ಚಿನ ಕಾರ್ಯಗಳು ನಡೆಸಲಿ ಎಂದು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಮ್ಮಿಕೊಂಡಂಥ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಆಟಗಾರರಿಗೂ ಮತ್ತು ಎಲ್ಲ ಈ ತೀರ್ಪುಗಾರರು ಇದ್ದೀರಾ ಮತ್ತು ತರಬೇತಿದಾರರು ಇದ್ದೀರಾ, ಎಲ್ಲರನ್ನು ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ನೀಡ್ತಿದ್ದೇನೆ. ಯಾಕಂದರೆ ತ್ಯಾಗಂ ಸರ್ ಅವರ ಹೆಸರೇ ತ್ಯಾಗಂ. ಅವರ ತ್ಯಾಗದ ಫಲದಿಂದ ಉಳ್ಳಾಲ ತಾಲೂಕು ಹೊಸ ತಾಲೂಕಲ್ಲಿ ಪ್ರಥಮವಾಗಿ ವಾಲಿಬಾಲ್ ಅಸೋಸಿಯೇಷನನ್ನು ಸ್ಥಾಪಿಸಿದ ಗೌರವ ನಮ್ಮ ತ್ಯಾಗಂ ಸರ್ ಮತ್ತು ಅವರ ತಂಡಕ್ಕೆ. ಯಾಕೆಂತ ಹೇಳಿದರೆ ತ್ಯಾಗಂ ಸರ್ ಅವರು ನಮ್ಮ ದೈಹಿಕ ಶಿಕ್ಷಕರ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿ ಮುಂಚೂಣಿಯಲ್ಲಿದ್ದು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಪಡೆದಿರುವಂಥ ಒಂದು ವ್ಯಕ್ತಿ. ಈ ಸಂಸ್ಥೆಯ ಮುಂಚೂಣಿಯನ್ನು ಹಿಡಿದು ಈ ಒಂದು ಕಾರ್ಯಕ್ರಮದ ರೂವಾರಿ ಕೂಡ ಆಗಿದ್ದಾರೆ. ಅವರನ್ನು ನಾನು ಪ್ರಥಮವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.
ಮತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಾರಿ ಒಂದು ಒತ್ತಾಯಪೂರ್ವಕವಾಗಿ ಕರೆದಿದ್ದಾರೆ. ಇದರ ಕೆಲವು ಅವರು ಸ್ವಾಗತ ಭಾಷಣದಲ್ಲಿ ಹೇಳಿದರು, ನಾನು ಪ್ರಥಮವಾಗಿ ಬಾಲ್ಯದಿಂದಲೇ ಕಬಡ್ಡಿ ಪ್ರೇಮಿ, ಅದರ ಜೊತೆಗೆ ನನ್ನ 2ನೇ ಕ್ರೀಡೆ ಅಂದರೆ ವಾಲಿಬಾಲ್, 3ನೇ ಕ್ರೀಡೆ ಅಂದರೆ ಕ್ರಿಕೆಟ್ ನನ್ನ ಇಷ್ಟದ ಕ್ರೀಡೆ. ಯಾಕೆಂದರೆ ನಾನು ಹೇಳ್ಬೇಕಾಗ್ತದೆ, ಇಲ್ಲಿ ಕಬಡ್ಡಿಗೆ ಮತ್ತು ವಾಲಿಬಾಲ್ಗೆ ಕೇವಲ ಸ್ವಲ್ಪ ಜಾಗದಲ್ಲಿ ನಾವು ವ್ಯವಸ್ಥೆ ಮಾಡಿ ನೆಟ್ ಹಾಕೊಂಡು ವಾಲಿಬಾಲ್ ಆಡ್ಬೋದು, ಕಬಡ್ಡಿನ ಆಡ್ಬೋದು. ಈಗಾಗಲೇ ನಮಗೆ 2 ವಿಷಯ ಇಲ್ಲಿ ನಾನು ಉಲ್ಲೇಖ ಮಾಡ್ತಿದ್ದೇನೆ. ಪ್ರಥಮವಾಗಿ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬಡ್ಡಿ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ದು ನಮ್ಮ ಉಳ್ಳಾಲದಲ್ಲಿ ನಮ್ಮ ಗೋಪಿನಾಥ್ ಅವರ ಒಂದು ಮುಖಂಡತ್ವದಲ್ಲಿ ಕಬಡ್ಡಿ ಅಕಾಡೆಮಿ ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಅವರು ನಮ್ಮ ಬಗಲಿಗೆ ಹಾಕ್ಕೊಂಡಿದ್ದಾರೆ. ನಮ್ಮ ಉಳ್ಳಾಲ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಹೆಸರು ಮಾಡಿದಂಥ ಒಂದು ಪ್ರಥಮ ಕ್ರೀಡೆ ಅಂದರೆ ಕಬಡ್ಡಿ. ಆ ನಂತರ ಈಗ ನಮ್ಮ ಮುಂಚಿನಲ್ಲಿರೋದು ವಾಲಿಬಾಲ್. ನನಗೆ ತುಂಬ ಖುಷಿ ತಂದಿದೆ. ಈ ಕಾರ್ಯಕ್ರಮಕ್ಕೆ ನಾನು ಉತ್ಸಾಹದಿಂದ ಹಾಜರಾಗಿದ್ದೇನೆ. ಯಾಕೆಂದರೆ ಕ್ರೀಡೆ ಯಾವುದೂ ಆಗಿರಲಿ, ನಮ್ಮ ಕ್ರೀಡಾಪಟುಗಳ ಇದರಲ್ಲಿ ಪಾತ್ರ ಮುಖ್ಯ. ಗುರುಗಳನ್ನು ಗೌರವಿಸಿದ್ದು, ಕ್ಲಬ್ದ ಸಮಯದಲ್ಲಿ ಕ್ರೀಡಾಂಗಣಕ್ಕೆ ಬರುವುದು, ಯಾವುದೇ ವಾಲಿಬಾಲ್ಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮ ಇದ್ರೂ ತಾವು ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಹೆಸರು ಮಾಡಿಕೊಂಡಿದ್ರಿ. ಈಗಾಗಲೇ ಹೇಳಿದರು ಕಾರ್ಯದರ್ಶಿಯವರು, ನೀವು ಪ್ರಥಮ ವಿಜಯದಲ್ಲಿ ನೀವು ಜಾಸ್ತಿ ಓವರ್ ಇದು ಸ್ಪಿರಿಟಲ್ಲಿ ಇರಬೇಡಿ. ಪ್ರತಿ ಸ್ಪರ್ಧೆಯಲ್ಲಿ ಪ್ರತಿ ಸ್ಪರ್ಧೆಯೂ ನಿಮಗೆ ಪ್ರತಿವಾದಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಉಳ್ಳಾಲ ತಾಲೂಕು ಪ್ರಥಮ ಬಂದಿದೆ ಅಂದರೆ ಇದಕ್ಕೆ ಕಾರಣಕರ್ತರಿದ್ದೀರಾ. ನಾನು ಈ ನನ್ನ ಬಾಲ್ಯದಲ್ಲಿ ಕೇಳಿದ ಹೆಸರೇ ನಮ್ಮ ಸ್ಥಳೀಯದಲ್ಲಿ ಕೈರಂಗಲ ವಾಲಿಬಾಲಲ್ಲಿ, ಮತ್ತು ಇಲ್ಲಿ ಆದರ್ಶ ಮಿತ್ರ ಮಂಡಳಿ ಅಲ್ಲಲ್ಲಿ ಇತ್ತು ಕ್ರೀಡೆ. ನಮ್ಮ ತೊಕ್ಕೋಟಲ್ಲಿ ಸುಭಾಷ್, ನೇತಾಜಿ. ಆದರೆ ಇದೆಲ್ಲ ವಾಲಿಬಾಲ್ಗೆ ಸೀಮಿತವಾದ ಕೆಲವು ಸಂಸ್ಥೆಗಳು ಇತ್ತು ಇಲ್ಲಿ. ಕಾರಣಾಂತರದಿಂದ ಈಗಿನ ನಮ್ಮ ಏನು ಹೇಳ್ತೇವೆ ನಾವು ವಾಣಿಜ್ಯಕ್ಕೆ ಹೋಗಿ ಈ ಕ್ರೀಡೆಗಳನ್ನು ವಾಣಿಜ್ಯವಾಗಿ ಮಾಡಿದ್ದೇವೆ ನಾವು. ಅದರಿಂದಾಗಿ ಕಬಡ್ಡಿ ಆಗಲಿ ವಾಲಿಬಾಲ್ ಆಗಲಿ ಈಗಾಗಲೇ ನಾವು ಒಂದು ಕಳೆದ ಬಾರಿ ನಾವು ಉರ್ವದಲ್ಲಿ ಒಂದು ದೊಡ್ಡ ಟೂರ್ನಮೆಂಟ್, ನಾನು ಕಂಡ ಟೂರ್ನಮೆಂಟ್ ತಮಿಳುನಾಡು ಕೊಯಮತ್ತೂರಿನೆಲ್ಲ ತರಿಸಿ ಮಂಗಲ ಫ್ರೆಂಡ್ಸ್ನವರು ಈ ಕಾರ್ಯಕ್ರಮ ಮಾಡಿದರು. ಅದೇ ರೀತಿ ನಮ್ಮ ಜಾಗಮ್ಮ ಅವರ ಮುತುವರ್ಜಿಯಲ್ಲಿ ಇಲ್ಲಿ ಕೂಡ ಈಗ ಉಲ್ಲೇಖ ಮಾಡಿದರು, ಉಳ್ಳಾಲಲ್ಲಿ ರಾಜ್ಯ ಮಟ್ಟದ ಆಗಬೇಕು, ರಾಷ್ಟ್ರ ಮಟ್ಟದ ಸಾಧ್ಯ ಉಂಟು, ಅಸಾಧ್ಯ ಎಂಬುದು ಏನಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಕಿವಿ ಮಾತು ಹೇಳ್ತಿದ್ದೇನೆ, ಆಟಗಾರರಿಗೆ ನೀವು ಗುರುಗಳನ್ನು ಪ್ರೀತಿಸಿ ಮತ್ತು ಶಿಸ್ತುಬದ್ಧವಾಗಿ ಆಡಿ ನಿಮ್ಮ ಜೀವನದಲ್ಲಿ ಶಿಸ್ತು ಅಳವಡಿಸಿ, ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಮತ್ತು ನೌಕರಲ್ಲಿದ್ದವರು ಕೆಲವರು ನೌಕರ ಕ್ರೀಡಾಪಟುಗಳಿದ್ದಾರೆ, ಇನ್ನೂ ಉತ್ತಮ ನಿಮ್ಮ ಜೀವನದಲ್ಲಿ ಈ ವಾಲಿಬಾಲಲ್ಲಿ ಶ್ರೇಷ್ಠ ಸಾಧನೆ ಮಾಡಿ ಮುಂದಿನ ಜೀವನ ನಿಮ್ಮ ಪ್ರಜ್ವಲಿಸಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿ ಕೊಟ್ಟ ಕಾರ್ಯಕರ್ತರಿಗೂ ಎಲ್ಲರನ್ನೂ ನಾನು ನನ್ನ ವೈಯಕ್ತಿಕ ಕೃತಜ್ಞತೆ ಕೊಟ್ಟು ಇನ್ನು ಮುಂದೆಯೂ ಈ ವಾಲಿಬಾಲ್ ಬೆಳೆಯಲಿ ಎಂಬ ಆಸೆಯನ್ನು ಇಟ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾಲಿಬಾಲ್ ಕ್ರೀಡೆ ಇನ್ನಷ್ಟು ಎತ್ತರದ ಮಟ್ಟಕ್ಕೆ ಬೆಳೆಯಲಿ. ಅದು ಯಾವತ್ತೂ ವ್ಯಾಪಾರೀಕರಣದ ದೃಷ್ಟಿಯಿಂದ ಆಗದೇ ಇರಲಿ ಎನ್ನುವಂತಹ ಒಳ್ಳೆಯ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿಯೂ ಬಹಳ ಒಳ್ಳೆಯ ಮಾತು. ಯಾಕಂದರೆ ಇವತ್ತು ಕ್ರೀಡೆ ಎನ್ನುವಂಥದ್ದು ವ್ಯಾಪಾರದ ಹಂತಕ್ಕೆ ಒಂದು ಪಂದ್ಯ ನಡೆಯಿತು ಅಂತಂದರೆ ಏತ್ ಪ್ರೈಸ್ ಎನ್ನುವಂತಹ ಕಾಲಘಟ್ಟದಲ್ಲಿ ಕ್ರೀಡಾಪಟುಗಳಿದ್ದಾರೆ, ಜನರಿದ್ದಾರೆ. ಖಂಡಿತವಾಗಿಯೂ ಅಂತಹ ಮನೋಭಾವನೆಯಿಂದ ಹೊರಗೆ ಬರುವ, ಯಾಕಂದರೆ ನಾವು ಆ ಟೈಮಲ್ಲಿ ಆಡ್ತಾ ಇರುವಾಗ ಒಂದು ಸಣ್ಣ ಒಂದು ಕಪ್ಪು ಸಿಕ್ಕಿದ್ರೆ ಅದು ನಮ್ಮಲ್ಲಿ ಈಗಲೂ ಸಹ ಮನದಾಳದಲ್ಲಿ ನೆನಪಿಡುವಂತಹ ಒಂದು ವಿಷಯ. ಆದರೆ ಇವತ್ತು ಸಣ್ಣ ಪ್ರೈಮರಿ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಸಹ ನಾವು ಆಗೆಲ್ಲ ಲೋಟ ಎಲ್ಲ ಕೊಟ್ಟರೆ ಈಗ ಲೋಟ ಅನ್ನು ಮುಟ್ಟುವುದೇ ಇಲ್ಲ ಬಿಡಿ. ಒಂದು ಚಂದದ ಒಂದು ಟ್ರೋಫಿ ಕೊಟ್ಟರು ಸಹ ಅದಕ್ಕೆ ಬೆಲೆ ಇಲ್ಲದ ರೀತಿಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ದಯವಿಟ್ಟು ರಿಕ್ವೆಸ್ಟ್ ನಿಮ್ಮ ಹತ್ರ, ಎಲ್ಲ ಕ್ರೀಡಾಪಟುಗಳ ಹತ್ರ, ಒಂದು ಕ್ರೀಡಾ ಮನೋಭಾವನೆಯ ದೃಷ್ಟಿಯಿಂದ ನೋಡಿಕೊಂಡು ಅದನ್ನು ಬೆಳೆಸುವ ಎನ್ನುವಂತಹ ಮಾತನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಹೈದರ್ ಕೈರಂಗಳ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಉಳ್ಳಾಲ ತಾಲೂಕಲ್ಲಿ
ಪರಿಚಯ ಮಾಡಲಿಕ್ಕೆ ಬಹುಶಃ ಪ್ರಯತ್ನ ಪಟ್ಟವರಲ್ಲಿ ಶ್ರೀಯುತ ಹೈದರ್ ಕೈರಂಗಳ ಮೊದಲಿಗರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಒಂದಷ್ಟು ಸಮಾನ ಮನಸ್ಕ ನಮ್ಮ ಉಳ್ಳಾಲ ತಾಲೂಕಿನ ಒಂದಷ್ಟು ಸಮಾನ ಮನಸ್ಕ ದೈಹಿಕ ಶಿಕ್ಷಣ ಶಿಕ್ಷಕರನ್ನು, ವಾಲಿಬಾಲ್ ಪ್ರೇಮಿಗಳನ್ನು, ಕ್ರೀಡಾಪಟುಗಳನ್ನು ಮುಡಿಪಿನಲ್ಲಿ ಜನಸೇವಾ ಟ್ರಸ್ಟಿನಲ್ಲಿ ಕೆಲವು ತಿಂಗಳುಗಳ ಹಿಂದೆ ಸೇರಿಸಿಕೊಂಡು ಒಂದು ಒಳ್ಳೆ ಅಸೋಸಿಯೇಷನ್ನ ತಂಡವನ್ನು ರಚನೆ ಮಾಡಿದವರು ಶ್ರೀಯುತ ಹೈದರ್ ಕೈರಂಗಳ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರೂಪಿಸಿದಂಥ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ತ್ಯಾಗಮ ಹರೇಕಳ ಮತ್ತು ತಂಡಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ನಿಕಟ ಒಬ್ಬ ಸ್ನೇಹಿತರು ಆಗಿ ಮಂಗಳೂರಿನ ಬಲಿಷ್ಠ ವಾಲಿಬಾಲ್ ತಂಡದ ಬೆನ್ನೆಲುಬಾಗಿ ನಿಂತು ಆ ತಂಡ ಅವಳಿ ಜಿಲ್ಲೆಗಳಲ್ಲಿ ಹೆಸರನ್ನು ಪಡೆಯಲು ಕಾರಣಕರ್ತರಾಗಿದ್ದಂಥ ಒಂದು ಕಾಲದ ರಕ್ಷಣಾತ್ಮಕ ಮತ್ತು ದಾಂಡಿಗ ಆಟಗಾರ ಶಂಕರ್ ಶೆಟ್ಟಿಯವರ ಮುತುವರ್ಜಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸ್ಥಾಪನೆಗೊಂಡಿದೆ ಎಂದು ಹೇಳಲು ಬಹಳ ಹೆಮ್ಮೆ ಆಗ್ತಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಸತೀಶ್ ಕುಮಾರ್ ಅವರು ಉತ್ತಮವಾದಂಥ ಕ್ರಿಯಾಶೀಲತೆಯಿಂದ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದಾರೆ. ನಮಗೆ ಹೆಮ್ಮೆ ಇದೆ. ಉಳ್ಳಾಳ ತಾಲೂಕು ಹೊಸ ತಾಲೂಕಾಗಿ ಘೋಷಣೆಯಾದ ನಂತರ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಸಭೆಗಳಲ್ಲಿ ನಿರಂತರವಾಗಿ ನಮಗೆ ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಆಗ್ಬೇಕಂತಕ್ಕಂಥ ಒಂದು ರೀತಿಯ ಒಟ್ಟು ಮಾಡಿ ಹೇಳುವಂಥ ಪ್ರಯತ್ನಗಳು ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ನಡೆಯಿತು. ಆದರೂ ಕೂಡ ಸ್ವಲ್ಪ ವಿಳಂಬ ನೀತಿಯನ್ನು ಅನಿಸುವಂಥ ಪ್ರಸ್ತಾವಗಳು ಕೂಡ ಬಂತು. ಆದರೂ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ನಿರಂತರವಾದಂಥ ಒತ್ತಡವನ್ನು ಹಾಕಿದಾಗ ನಮಗೆ ಆಗಲೇಬೇಕಂತಕ್ಕಂಥ ಇಚ್ಛಾಶಕ್ತಿಯಿಂದ ನಾವು ಎಲ್ಲ ಒಟ್ಟು ಸೇರಿದೆವು. ನನಗೆ ಇವತ್ತು ತೃಪ್ತಿ ಬಂದಿದೆ. ಆವತ್ತು ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಮುಡಿಪಲ್ಲಿ ಯಾವಾಗ ನಾವು ರಚನೆ ಮಾಡಿದ್ದೇವೋ ಆ ರಚನಾತ್ಮಕವಾಗಿ ಮತ್ತು ಸಂಘಟನಾತ್ಮಕವಾಗಿ ನಡೆದಿದೆ ಅನ್ನೋದಕ್ಕೆ ಈ ವೇದಿಕೆ ಇವತ್ತು ಸಾಕ್ಷಿಯಾಗಿದೆ. ಒಳ್ಳೆಯ ಅಧ್ಯಕ್ಷರು ಸಿಕ್ಕಿದ್ದಾರೆ. ಆ ಒಳ್ಳೆಯ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಿರುವಂತಹ ಒಳ್ಳೆಯ ಕಾರ್ಯದರ್ಶಿ ಇಕ್ಬಾಲ್ ಖೈರಂಗಳು ಸಿಕ್ಕಿದ್ದಾರೆ. ಮತ್ತು ಅದಕ್ಕೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಹೆಮ್ಮೆಯ ನಮ್ಮ ಮಹಿಳಾ ಪ್ರಭೆಗಳು ಹಾಗೂ ಇನ್ನಿತರ ಕ್ರೀಡಾ ಪ್ರಭೆಗಳು ಇದರ ಜೊತೆ ಸೇರಿದ್ದಾರೆ. ಇವತ್ತು ನನಗೆ ಬಹಳಷ್ಟು ತೃಪ್ತಿ ಏನಂತ ಹೇಳಿದ್ರೆ, ತ್ಯಾಗಮ ಹರೇಕಲ್ರವರು ಕೇವಲ ವಾಲಿಬಾಲ್ಗೆ ಮಾತ್ರ ಸೀಮಿತವಾದಂಥ ಒಬ್ಬ ವ್ಯಕ್ತಿ ಅಲ್ಲ, ಅವರು ಧಾರ್ಮಿಕ ಕ್ಷೇತ್ರದಲ್ಲೂ ಕೈಯಾಡಿಸಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಆ ಜೀರ್ಣೋದ್ಧಾರ ಸಮಿತಿಯ ನೇತೃತ್ವವನ್ನು ವಹಿಸಿದವರು, ಜೆಸಿ ಸಂಸ್ಥೆಯ ಅಧ್ಯಕ್ಷರಾಗಿದ್ದವರು, ದೈಹಿಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದವರು, 10 ಸಂಘ ಸಂಸ್ಥೆಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸುವ ಜೊತೆಗೆ ರಾಮಕೃಷ್ಣ ಪ್ರೌಢಶಾಲೆಯ ಒಬ್ಬ ದೈಹಿಕ ಶಿಕ್ಷಕರಾಗಿ 100 ಮಂದಿಯನ್ನು ಇವತ್ತು ಕ್ರೀಡಾ ಪ್ರಭೆಗಳಾಗಿ ಮುಂದುವರಿಸಿಕೊಂಡು ಅವರು ಇವತ್ತು ಅವರ ಮನೆ ಮಂದಿ ಒಂದು ಉತ್ತಮವಾದಂಥ ಸುಸ್ಥಿರವಾದಂಥ ಬದುಕನ್ನು ಇವತ್ತು ಸವಿಸುವುದಾದರೆ ಅದರಲ್ಲಿ ತ್ಯಾಗಮ ಹರೇಕಳರವರ ತ್ಯಾಗ ಮತ್ತು ಶ್ರಮ ಇದ್ದೇ ಎಂಬುದನ್ನು ನಾನು ಹೆಮ್ಮೆ ತಟ್ಟಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಕ್ರೀಡಾಪಟುಗಳೇ, ನೂತನವಾಗಿ ಆರಂಭಗೊಂಡಂತಹ ನಮ್ಮ ಉಳ್ಳಾಳ ತಾಲೂಕಿನ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇದನ್ನು ತಂದುಕೊಟ್ಟಂತಹ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ನಿಮ್ಮ ಮುಂದಿನ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಾಗ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ. ಸೋಲು ಗೆಲುವು ಮುಖ್ಯ ಅಲ್ಲ, ಆದರೆ ಯಾವಾಗಲೂ ನಮಗೆ ಗೆಲುವೇ ಸಿಗ್ತದೆ ಎಂಬ ಆಶಾಭಾವ ನಮ್ಮಲ್ಲಿ ಇರಬಾರ್ದು. ಸೋಲನ್ನು ಕೂಡ ಒಪ್ಪಿಕೊಳ್ಬೇಕಾಗ್ತದೆ. ಆದರೆ ನಿಮ್ಮ ಸ್ಫೂರ್ತಿ ಯಾವಾಗಲೂ ಚಿರಾಯುವಾಗಲಿ. ನಿಮಗೆ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ಇನ್ನು ಮುಂದೆಯೂ ನಡೆಯುವಂತಹ ಎಲ್ಲ ವಾಲಿಬಾಲ್ ಕ್ರೀಡಾ ಪಂದ್ಯಾಟಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ನಮ್ಮ ಈ ತಾಲೂಕಿಗೆ ಕೀರ್ತಿಯನ್ನು ತರ್ತೀರಿ ಎಂದು ಭಾವಿಸಿ ನನ್ನ 2 ಅಭಿನಂದನಾ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೊಂದಿಗೆ ಚಂದ್ರಣ್ಣ ಇದ್ದಾರೆ, ತಮಗೆಲ್ಲ ಗೊತ್ತಿರ್ಬೋದು. ಇಲ್ಲಿ ನಮ್ಮ ಬೀರಿ ಫ್ರೆಂಡ್ಸ್ ಅಲ್ಲ, ವಾಲಿಬಾಲ್ ಇಲ್ಲಿ ಆಗಬೇಕು ಅಂತಂದರೆ ಇವತ್ತು ಅದೊಂದು ಅಸೋಸಿಯೇಷನ್ ಥರ ಸಂಘಟನೆ ರಿಜಿಸ್ಟರ್ ಮಾಡಬೇಕು ಅಂತಂದರೆ, ಮತ್ತು ಇವತ್ತು ಫ್ಲಡ್ ಲೈಟಲ್ಲಿ ಇವತ್ತು ನಮಗೆ 3 ದಿನ ಒಳ್ಳೆ ರೀತಿಯಲ್ಲಿ ಆಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದ್ದು ಮಾತ್ರ ಅಲ್ಲದೆ ಇವತ್ತು ವಾಲಿಬಾಲ್ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಅದು ನಮ್ಮ ಚಂದ್ರನ ಮುಖ್ಯ ಕಾರಣ. ಅವರಿಗೆ ಒಂದು ಜೋರದ ಚಪ್ಪಾಳೆ ತಟ್ಟಬೇಕು. ಆ ಮನುಷ್ಯ ಕಳೆದ 20 ವರ್ಷಗಳಿಂದ ನೋಡ್ತಾ ಇದ್ದೇನೆ.
ಅವರ ಮನಸ್ಸು ಹೃದಯವಶಾಲಿತ ಒಳ್ಳೇದಿದ್ದ ಕಾರಣ ಅವರು ಅದೇ ರೀತಿ ಇತ್ತು, ಸ್ವಲ್ಪನೂ ಬದಲಾವಣೆ ಆಗಲಿಲ್ಲ. ಎಲ್ಲಾ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಾಲಿಬಾಲ್ ಅಂದ್ರೆ ಹುಚ್ಚು ಅವರು. ಇಲ್ಲಿ 5 ಹೇಗೆ ಅಲ್ಲಿ ಕೈರಂಗಳದಲ್ಲಿದ್ದಾರೆ ಹಾಗೆ ಈ ಮನುಷ್ಯ ಇಡೀ ವಲಯದಲ್ಲಿ ಇದ್ದುಕೊಂಡು ಸ್ಪೋರ್ಟ್ಸಿಗೆ ಎಲ್ಲದಕ್ಕೂ ಒಳ್ಳೆ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇರುವಂತವರು ಚಂದನ್ ಅವರು. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆತ್ಮೀಯರೇ, ನಮ್ಮ ಉಳ್ಳಾಲ ಬಿ ವಾಲಿಬಾಲ್ ಅಸೋಸಿಯೇಷನ್ನಿಂದ ತಂಡವನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿಕೊಂಡು 24 ಜನರ ಒಂದು ಒಳ್ಳೆಯ ತಂಡವನ್ನು ರಚಿಸಿಕೊಂಡು ಅದಕ್ಕೆ ಓರ್ವ ಸಮರ್ಥ ತರಬೇತುದಾರರನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿ ಸಹ ನಮ್ಮ ಅಸೋಸಿಯೇಷನ್ಗಿತ್ತು. ತರಬೇತುದಾರರನ್ನ ಆಯ್ಕೆ ಮಾಡುವಂಥದ್ದು ನಮಗೆ ಬಹಳಷ್ಟು ಕಷ್ಟವೇನೂ ಆಗಿರಲಿಲ್ಲ. ಯಾಕಂದರೆ 2 ನುರಿತ ತರಬೇತುದಾರರು ಮತ್ತೆ ಈ ಹಿಂದೆ ಆಡಿ ಅನುಭವವಿದ್ದಂತಹ 2 ನುರಿತ ಆಟಗಾರರು ಮತ್ತು ತರಬೇತುದಾರರು ನಮ್ಮ ಈ ಅಸೋಸಿಯೇಷನ್ನಲ್ಲಿರುವಂಥದ್ದು ನಮ್ಮ ಹೆಮ್ಮೆ. ಶ್ರೀಯುತ ಪ್ರಶಾಂತ್ ಕೈರಂಗಳ ದಯವಿಟ್ಟು ಸನ್ಮಾನದ ಈ ಪೀಠವನ್ನು ಅಲಂಕರಿಸಬೇಕು. ಈ ಎಲ್ಲ ಗೌರವಗಳು ತಮಗೆ ಅದು ಸಲ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಇವರ ಜೊತೆಯಲ್ಲಿ ಇನ್ನೋರ್ವ ತರಬೇತುದಾರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಶ್ರೀ ಪ್ರಭಾಸ್ ಶೆಟ್ಟಿ ಇವರು ಸಹ ವೇದಿಕೆಗೆ ಬರಬೇಕು ಹಾಗೂ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಶ್ರೀಯುತ ಪ್ರಶಾಂತ್ ಕೈರಂಗಳ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ಓರ್ವ ವಾಲಿಬಾಲ್ ಆಟಗಾರರು. ಇವರು ಸೌತ್ ಝೋನ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ತಂಡವನ್ನು ಆ ಸಂದರ್ಭದಲ್ಲಿ ಪ್ರತಿನಿಧಿಸಿದವರು. SKGC ವಾಲಿಬಾಲ್ ಕ್ಲಬ್ಬಿನ ಓರ್ವ ಉತ್ತಮ ಆಟಗಾರ ಮತ್ತು ತರಬೇತುದಾರರಾಗಿ ಕರ್ತವ್ಯವನ್ನು ನಿರ್ವಹಿಸಿದವರು. ಕರ್ನಾಟಕ ಸ್ಟೇಟ್ ವಾಲಿಬಾಲ್ ರೆಫ್ರಿಯಾಗಿ ಸಹ ಕರ್ತವ್ಯವನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ತಮ್ಮ ಈ ತರಬೇತಿಯಿಂದ ನಮ್ಮ ತಂಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆಯುವಂತಾಯಿತು. ತಮಗೆ ಮುಂದಿನ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಶ್ರೀದೇವರು ಅನುಗ್ರಹಿಸಲಿ. ಇನ್ನಷ್ಟು ತಮ್ಮ ಶ್ರಮದ ಮೂಲಕ ಅನೇಕ ವಾಲಿಬಾಲ್ ಪಟುಗಳು ಈ ಸಮಾಜದಲ್ಲಿ ಮಿಂಚುವಂತಾಗಲಿ ಎನ್ನುವಂತಹ ಹಾರೈಕೆಯನ್ನು ಮಾಡ್ತಾ, ಭಗವಂತ ನಿಮಗೆ ಸರ್ವಶಕ್ತಿಯನ್ನು ನೀಡಲಿ ಎನ್ನುವಂತಹ ಆಶಯದೊಂದಿಗೆ ಈ ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ತರಬೇತುದಾರರು ಶ್ರೀಯುತ ಪ್ರಭಾಸ್ ಶೆಟ್ಟಿ, ಪ್ರಸ್ತುತ ಅಸಿಸಿ ಸೆಂಟ್ರಲ್ ಸ್ಕೂಲಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು STM ಕಾಲೇಜ್ ಉಜಿರೆ ಇಲ್ಲಿಯ ವಿದ್ಯಾರ್ಥಿ ಎನ್ನುವಂತಹ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿದರು. ರಾಷ್ಟ್ರಮಟ್ಟದ ಓರ್ವ ಕ್ರೀಡಾಪಟು 2005ರಲ್ಲಿ ತಾನು PUCಯಲ್ಲಿ ಓದ್ತಾ ಇರುವಾಗ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆ ಶ್ರೀಯುತ ಪ್ರಭಾಸ್ ಶೆಟ್ಟಿಯವರದ್ದು. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು 2010ರಲ್ಲಿ ಹ್ಯಾಂಡ್ಬಾಲ್ನಲ್ಲಿ ಆಡಿದಂತಹ ಓರ್ವ ಕ್ರೀಡಾಪಟು. ಅದೇ ರೀತಿ ಹೈ ಜಂಪ್ನಲ್ಲಿ ಸ್ಟೇಟ್ ಲೆವೆಲ್ ಮೆಡಲಿಸ್ಟ್ ಕೂಡ. ದಸರಾ ಕ್ರೀಡಾಕೂಟ B ಡಿವಿಷನ್ ಕ್ರೀಡಾಕೂಟದಲ್ಲಿ ಆಡಿದಂತಹ ಹೆಮ್ಮೆ ಶ್ರೀಯುತ ಪ್ರಭಾಸ್ ಶೆಟ್ಟಿಯವರದ್ದು. ಉತ್ತಮ ತರಬೇತಿಯನ್ನು ನೀಡಿ ಚಾಂಪಿಯನ್ ಆಗುವಂತೆ ಶ್ರಮಿಸಿದಂತಹ ನಮ್ಮ ಇಬ್ಬರು ತರಬೇತುದಾರರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಅಭಿನಂದನಾಪೂರ್ವಕ ಚಪ್ಪಾಳೆಯೊಂದಿಗೆ ಅವರನ್ನು ಅನುಗ್ರಹಿಸಬೇಕು ಎನ್ನುವಂತಹ ಮಾತಿನೊಂದಿಗೆ ಇದೀಗ ಉಳ್ಳಾಲ ಬಿ ತಂಡದ ಆಟಗಾರರು ವೇದಿಕೆಗೆ ಆಗಮಿಸಿ ನಮ್ಮ ಈ ಪ್ರೇರಣೆಯನ್ನ, ನಮ್ಮ ಈ ಸ್ಫೂರ್ತಿಯನ್ನ ತಮ್ಮದಾಗಿಸಿಕೊಳ್ಳುವಂತಹ ಸಮಯ. ಶ್ರೀ ಸೂರಜ್ ದೇವಾಡಿಗ ಇದ್ದಾರಾ? ಸೂರಜ್ ದೇವಾಡಿಗ ದಯವಿಟ್ಟು ವೇದಿಕೆಗೆ ಬರಬೇಕು ಮತ್ತು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಶ್ರೀಯುತ ಮೊಹಮ್ಮದ್ ಸರ್ಫರಾಜ್, ಅಫ್ಜಲ್ ಅಲಿ, ಪುನೀತ್, ನಿತೇಶ್, ಕೌಶಿಕ್, ಮುಸ್ತಾಫಾ, ರಾಕಿಬ್, ಗೌರವ್, ಆಕಾಶ್ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ, ಆತ್ಮೀಯ ಕ್ರೀಡಾಪಟುಗಳೇ, ಇದು ನಿಮಗೆ ಸ್ಫೂರ್ತಿಯ ಸೆಲೆ. ತಮ್ಮ ಈ ವಾಲಿಬಾಲ್ ಕ್ರೀಡಾ ಬದುಕನ್ನು ದಯವಿಟ್ಟು ಇಲ್ಲಿಗೆ ಮೊಟಕುಗೊಳಿಸಬೇಡಿ. ಇನ್ನಷ್ಟು ಎತ್ತರಕ್ಕೆ ಬೆಳೆಯುವವರಿದ್ದೀರಿ ತಾವು. ಮತ್ತಷ್ಟು ಸಾಧನೆಗಳು ತಮ್ಮಿಂದ ಮೂಡಿ ಬರಲಿ ಎನ್ನುವಂಥ ಆಶಯದೊಂದಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಅವರನ್ನು ಗೌರವಿಸಬೇಕು ಎನ್ನುವಂತಹ ಆಶಯ.
ಇದು ನಿಮಗೆ ಮುಂದಿನ ಬದುಕಿಗೆ ಪ್ರೇರಣೆ. ತಮ್ಮ ಬೆವರಿನ ಶ್ರಮಕ್ಕೆ ನಾವು ನೀಡುತ್ತಿರುವಂತಹ ಗೌರವ ಎನ್ನುವಂತಹ ಮಾತನ್ನ ಹೇಳ್ತಾ ತಮ್ಮ ಕ್ರೀಡಾ ಬದುಕು ಉಜ್ವಲವಾಗಲಿ. ಈಗಾಗಲೇ ಸಣ್ಣ ವಯಸ್ಸಿನ ಹುಡುಗರಿದ್ದೀರಿ, ಬಹುಶಃ PUC ಹೈಸ್ಕೂಲ್ ಮಕ್ಕಳಿದ್ದೀರಾ, PUC ಕಾಲೇಜಲ್ಲಿ ಓದ್ತಾ ಇರುವಂತಹ ಮಕ್ಕಳಿದ್ದೀರಿ. ಖಂಡಿತವಾಗಿಯೂ ಈ ಕ್ರೀಡಾ ಬದುಕನ್ನು ಮುಂದುವರಿಸಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕ್ರೀಡೆಯಿಂದ ಯಾವತ್ತೂ ಯಾವ ವ್ಯಕ್ತಿಗೂ ಸೋಲಿಲ್ಲ, ಅದರಿಂದ ನಮ್ಮ ಬದುಕು ಉಜ್ವಲವಾಗ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾ ಶುಭಾಶಯಗಳೊಂದಿಗೆ ಈ ಗೌರವದ ಪ್ರಣಾಮ. ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ಆಡಿ ರಾಜ್ಯ ಮಟ್ಟ ಇನ್ನೂ ಮಾಡ್ಬೇಕಷ್ಟೇ. ನಮಗೊಂದು ಆಸೆ ಇದೆ, ರಾಜ್ಯ ಮಟ್ಟದಲ್ಲಿ ಕೂಡ ಇದೇ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಶಂಕರನಾಳ ಹತ್ರ ಎಲ್ಲ ಮಾತಾಡ್ತೇವೆ. ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟವರು ನಮ್ಮ ಎ ತಂಡದ ಎಲ್ಲ ಆಟಗಾರರು, ವಿಶೇಷವಾಗಿ ಖಲೀಲ್ ಅವರನ್ನ ನಾನು ಈ ಸಂದರ್ಭದಲ್ಲಿ ಗುರುತಿಸ್ತೇನೆ. ಶಂಕರನ ಕಿತ್ತಳೆ ಹಣ್ಣು ಮಾರಿದ್ರು, ಅದರಿಂದ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡಿ ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಂದ್ರು. ಇಡೀ ಹರೇಕಳಕ್ಕೆ ಇವತ್ತು ಉನ್ನತ ಮಟ್ಟದ ಹೆಸರನ್ನು ತಂದರು, ರಾಷ್ಟ್ರ ಪದ್ಮಶ್ರೀ ಪುರಸ್ಕೃತರು. ಇವತ್ತು ಖಲೀಲ್ ಅವರು ಯಾಕೆ ಹೇಳ್ತೇನೆ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಹೋಗಿ ಮೀನು ತಗೊಂಡು ಬಂದು ಮೀನನ್ನು ಮಾರಿ ಬುಟ್ಟಿಯಲ್ಲಿ ಇಟ್ಟು ಮೀನು ಮಾರಿ ಆ ಮನುಷ್ಯ ಇಷ್ಟರ ಮಟ್ಟಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತನಕ ಒಮ್ಮೆ ಅವರಿಗೆ ಕಾಲ್ ಬಂತಂತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಡಬೇಕು ಅಂತೇಳಿ. ಅಷ್ಟರ ಮಟ್ಟಿಗೆ ಬೆಳವಣಿಗೆ ಹೊಂದಿದಂತ ಒಬ್ಬ ಅದ್ಭುತ ಆಟಗಾರ ಅದು ಖಲೀಲ್. ಅವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಈ ಮನುಷ್ಯ ಇವತ್ತು ಬರಲಿಲ್ಲ. ನನಗೊಂದು ಆಸೆ ಇದೆ, ದೊಡ್ಡ ಮಟ್ಟದ ಒಂದು ಮ್ಯಾಚ್ ಹಸೆಗೋಳಿಲಿ ಆಗ್ತದೆ ಇನ್ನು ಕೆಲವೇ ದಿನಗಳಲ್ಲಿ, ತುಂಬಾ ದಿನ ಇಲ್ಲ. ಅವತ್ತು ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ ಕೂಡ ಇದ್ದೇವೆ. ಈ ವಿಚಾರವನ್ನು ನೀವು ಖಲೀಲ್ ಅವರಿಗೆ ಮುಟ್ಟಿಸಬೇಕು ಅಂತೇಳಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಹೊಸೋಮ ಅವರು ಹೊಸೋಮ ಬಾಪ, ಅವನಿಗೆ ಒಂದು ಜೋರ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ಅದ್ಭುತವಾದ ಒಳ್ಳೆಯ ಸ್ಮ್ಯಾಶರ್, ಒಳ್ಳೆಯ ಆಟಗಾರ. ಇಡೀ ಗೇಮ್ ಅನ್ನ ಟರ್ನಿಂಗ್ ಮಾಡಿದ. ಫಸ್ಟಿಗೆ ಸ್ವಲ್ಪ ಲೂಸ್ ನಿಧಾನ ಆಡಿದ ಪುಟ್ಟ, ಮತ್ತೆ ಅವನ ಆಟ ನೋಡಿ ಎಲ್ಲ ನೋಡಿಯೇ ಬಾಕಿ ಹೊಸಮನ ಏನು ಅಂತ ಹೇಳಿ ನಡುವಲ್ಲಿ ಕೂತ್ಕೊ. ಒಳ್ಳೆ ಆಟಗಾರ, ಅವನಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸೋಣ. ಬೆಸ್ಟ್ ಸ್ಮ್ಯಾಶರ್ ಕೂಡ ಜಿಲ್ಲಾ ಹಂತದಲ್ಲಿ ಸಿಕ್ಕಿದೆ, ಅಭಿನಂದನೆಗಳು. ಮತ್ತೊಬ್ಬರು ವಿವೇಕ್ ತಂಡದ ಕ್ಯಾಪ್ಟನ್ ಆಗಿ ನಾವು ಅವರಿಗೆ ಕೊಟ್ಟೆವು. ಯಾಕಂತೇಳಿದ್ರೆ ಒಂದು ಒಳ್ಳೆಯ ಬ್ಲಾಕರ್, ಒಳ್ಳೆಯ ಸ್ಮ್ಯಾಶರ್, ಆಲ್ರೌಂಡರ್ ಆಗಿ ಆಡುವವರು, ತುಂಬಾ ಹಿರಿಯರು. ಆ ಮನುಷ್ಯ ಹಿರಿತನ ಇದ್ರು ಕೂಡ ಪ್ರಾಕ್ಟೀಸಿಗೆ ಬಂದಿದ್ದಾರೆ, ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ನಮ್ಮೊಟ್ಟಿಗೆ ಗಾಡಿಯಲ್ಲಿಯೂ ಬಂದು ಆ ಎಲ್ಲ ಡಿಸಿಪ್ಲಿನ್ ಅನ್ನ ಮೈಗೂಡಿಸಿಕೊಂಡವರು ವಿವೇಕ್. ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸಂಜಯ್ ಬಂದಿದೆಯಾ? ಸಂಜಯ್ ಇಲ್ಲ. ರಿಷಿತ್ ಒಳ್ಳೆ ಆಟಗಾರ, ಮತ್ತೊಮ್ಮೆ ಇವನಿಗೆ ಜೋರ ಚಪ್ಪಾಳೆ ತಟ್ಟಿ ಅದ್ಭುತವಾಗಿ ಆಡಿದ್ದಾನೆ. ಆಡಿ ನಮಗೆಲ್ಲರಿಗೂ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾನೆ. ರಜತ್ ಉತ್ತಮ ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಆ ವ್ಯಕ್ತಿ ವಿಶ್ವಮಂಗಳ ಶಾಲೆಯಲ್ಲಿ ಕಲಿತ ಹುಡುಗ. ನನ್ನ ಸಣ್ಣ ಪ್ರಾಯದಿಂದಲೇ ಗೊತ್ತುಂಟು. ಅವರ ತಂದೆಯವರು ಇಲ್ಲಿದ್ದಾರೆ, ರಾಧಾಕೃಷ್ಣ ರೈ ಅವರು. ಅವರ ಮಗ ಒಳ್ಳೆ ಸೆಂಟ್ರ್ ಗಾರ್ಡಿಗೆ ಹೇಳಿಟ್ಟ ಮನುಷ್ಯ ರಜತ್. ಅದ್ಭುತವಾಗಿ ಆಡಿ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯಲಿಕ್ಕೆ ಮೂಲ ಕಾರಣಕರ್ತ ಆಗಿರುವಂತ ರಜತ್ ವಂದನೆಗಳು. ಲೋಹಿತ್ ಬಂದ್ರ? ಲೋಹಿತ್ ನೋಡಿ, ಒಳ್ಳೆ ಪಾಸರ್, ಅದ್ಭುತ ಪಾಸರ್. ಮೊನ್ನೆ ಸರಿಯಾಗಿ ಸಮಯ ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ನಮಗೂ ಬೇಸರ ಇದೆ. ಯಾಕೆಂದ್ರೆ ಎಲ್ಲ ತರಬೇತಿಯ ಪ್ರತಿದಿನ 7 ದಿನ ಕೂಡ ಭಾಗವಹಿಸು ನಮ್ಮ ಲೋಹಿತ್. ವಿಶೇಷವಾಗಿ ಅವರಿಗೆ ಜೋರದ ಚಪ್ಪಾಳೆ ತಟ್ಟಬೇಕು. ಲೋಹಿತಿಗೆ ಅಭಿನಂದನೆಗಳು. ನಿಖಿಲ್ ಬಾಪ, ಕೈರಂಗಳದ ನಿಖಿಲ್ ನೋಡಿ, ಗೊತ್ತಿಲ್ಲದ ಪ್ಲೇಯರ್ ಅಲ್ಲ ನಿಖಿಲ್, ಎಲ್ಲರಿಗೂ ಗೊತ್ತುಂಟು. ನಿಖಿಲ್ ಯಾಕೆ ಎಲ್ಲರಿಗೂ ಗೊತ್ತುಂಟು ಅಂದ್ರೆ ಒಳ್ಳೆ ಶಿಸ್ತುಬದ್ಧ ಆಟಗಾರ. ಖಲೀಲ್ ಬಂದಿಲ್ಲ. ರಾಕೇಶ್ ರಾಕೇಶ್ ಕೂಡ ಜೋರ ಚಪ್ಪಾಳೆ ತಟ್ಟಿ ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶರ್ ಆ ಹುಡುಗ ರಾಕೇಶ್, ಅಭಿನಂದನೆಗಳು. ಮತ್ತೊಬ್ಬರು ಒಬ್ಬ ಹಿರಿಯ ವಾಲಿಬಾಲ್ ಪಟು ಅನ್ವರ್, ತಮಗೆಲ್ಲ ಗೊತ್ತಿತ್ತು. ಲಿಬ್ರೋ ಆಟಗಾರ. ಲಿಬ್ರೋದಲ್ಲಿ ಇವತ್ತು ಫೇಮಸ್ ಲಿಬ್ರೋ ಯಾರು ಅಂತ ಕೇಳಿದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಸ್ಟ್ ಲಿಬ್ರೋ ಅನ್ವರ್, ನಮ್ಮ ಗುರುತಿಸಿಕೊಂಡವರು ಅನ್ವರ್. ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮನೋಜ್ ಬಾಪ, ಮನೋಜ್ ಕೂಡ ಅದ್ಭುತ ಆಟಗಾರ, ಮತ್ತೊಬ್ಬ ಲಿಬ್ರೋ. ನಮಗೆ ಒಳ್ಳೆ ರೀತಿಯಲ್ಲಿ ಪ್ರತಿದಿನ ಪ್ರಾಕ್ಟೀಸ್ ಕೂಡ ಬಂದು ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಲಿಕ್ಕೆ ಉತ್ತಮ ಕಾರಣಕರ್ತರಾದಂತ ಮನೋಜ್ ಅವನಿಗೆ ಕೂಡ ವಂದನೆಗಳು. ಈಗ ಅವರಿಗೆ ಅಭಿನಂದನಾ ಕಾರ್ಯಕ್ರಮ. ಎಲ್ಲ ಆಟಗಾರರಿಗೆ ಶಾಲು ಹಾಗೂ ಸ್ಮರಣಿಕೆಯ ಗೌರವದೊಂದಿಗೆ ಅಭಿನಂದನೆ. ಎಲ್ಲರೂ ಈ ಆಟಗಾರರನ್ನ ಜೋರಾದ ಕೈ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ತಾವು
ನಡೆಯುತ್ತಿರುವಂತಹ ಹಾದಿ ಸದಾ ಸುಗಮವಾಗಿರಲಿ. ಏನೇ ಕಲ್ಲು ಮುಳ್ಳುಗಳು ಎದುರಾದರೂ ಸಹ ಅದನ್ನು ಸಂಯಮದಿಂದ ಸ್ವೀಕರಿಸಿ ಮುನ್ನುಗ್ಗಿ ನಿಮ್ಮ ಕ್ರೀಡಾ ಬದುಕು ಸದಾ ಹಸನಾಗಲಿ. ಸಮಾಜಕ್ಕೆ ನಿಮ್ಮಿಂದ ಒಳ್ಳೆಯ ಕಾರ್ಯಗಳು ಮಾಡುವಂತಾಗಲಿ. ಖಂಡಿತವಾಗಿಯೂ ಓರ್ವ ಕ್ರೀಡಾಪಟು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತಾನೆ. ಒಬ್ಬ ಕ್ರೀಡಾಪಟು ಖಂಡಿತವಾಗಿಯೂ ಸಮಾಜದಲ್ಲಿ ಕೆಟ್ಟ ಹೆಸರನ್ನಂತೂ ಪಡೆಯುವುದೇ ಇಲ್ಲ. ಯಾಕಂದರೆ ಕ್ರೀಡೆಗೆ ಅಂತಹ ವಿಶೇಷವಾದಂತಹ ಶಕ್ತಿ ಇದೆ. ಅದನ್ನು ಆ ಆಟಗಾರ ತನ್ನ ಮೈಗೂಡಿಸಿಕೊಂಡಿರ್ತಾನೆ. ಕ್ರೀಡೆಯಿಂದ ಒಳ್ಳೆಯ ಸಮಾಜ, ಐಕ್ಯ ಸಮಾಜ ನಿರ್ಮಾಣ ಆಗ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆ ಸೇರಿರುವಂಥ ಎಲ್ಲರ ಪರವಾಗಿ, ಸಮಸ್ತ ಉಳ್ಳಾಲ ತಾಲೂಕಿನ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಬಹಳಷ್ಟು ಸಂತೋಷದ ವಿಷಯ. ಯಾಕಂದರೆ ಕಡಿಮೆ ಅವಧಿಯಲ್ಲಿ ಈ ಉಳ್ಳಾಲ ತಾಲೂಕ್ ವಾಲಿಬಾಲ್ ಅಸೋಸಿಯೇಷನ್ನ ಸಂಘಟಿಸಿ ಒಂದು ಉತ್ತಮ ತಂಡವನ್ನು ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿಯೇ ಪ್ರಥಮ ಅವಧಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ತಾಲೂಕನ್ನು ರಚಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡಾಗ ಅದಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು, ಒಬ್ಬ ಸಮರ್ಥ ಅಧ್ಯಕ್ಷನನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಅದಕ್ಕೆ ಒಬ್ಬ ಸಮರ್ಥ ನಾಯಕನಾಗಿ ಅಧ್ಯಕ್ಷನಾಗಿ ಎಲ್ಲರ ಬಾಯಿಂದ ಬಂದದ್ದು ಅದು ತ್ಯಾಗಂ ಸಾರೇ ಸೂಕ್ತ ಅಂತ. ಹಾಗೆ ತ್ಯಾಗಂ ಸಾರ್ ಅವರು ಅಧ್ಯಕ್ಷರಾದ ನಂತರ ಇಡೀ ಈ ತಾಲೂಕು ಮಟ್ಟದಲ್ಲಿ ನಮ್ಮ ಈ ಎರಡು ತಂಡಕ್ಕೆ ಅವರಿಗೆ ತರಬೇತಿಯನ್ನು ಕೊಟ್ಟು ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಪ್ರಥಮ ಅವಧಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಒಂದು ಉತ್ತಮ ಟೀಮನ್ನು ಸಂಘಟಿಸಿಕೊಂಡು ಕಡಬದಲ್ಲಿ ನಡೆತಕ್ಕಂಥ ಈ ಒಂದು ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ತಾಲೂಕು ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿದೆ. ಮುಂದಕ್ಕೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ. ಹಾಗೆ ನಮ್ಮೆಲ್ಲರ ಪ್ರೋತ್ಸಾಹದಿಂದ ಒಬ್ಬ ಕ್ರೀಡಾಪಟನ್ನ ಒಂದು ತಂಡವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಅದು ಕೂಡ ಈ ಉಳ್ಳಾಲ ತಾಲೂಕಲ್ಲಿ ಆಗಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಖುಷಿ ಆಗ್ತಾ ಉಂಟು. ಮಹಿಳೆ ಯಾವಾಗ ತನ್ನನ್ನು ತಾನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತೊಡಗಿಸಿಕೊಳ್ತಾಳೋ ಆಗ ಅಲ್ಲಿ ಒಂದು ಒಳ್ಳೆಯ ಸಮಾಜ ಖಂಡಿತವಾಗಿಯೂ ನಿರ್ಮಾಣ ಆಗ್ತದೆ. ಸಾಮಾಜಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಓರ್ವ ಮಹಿಳೆ ಶ್ರೀಮತಿ ಸುಮಾ ಪ್ರಸಾದ್ ಇವರು ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಇದೀಗ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಓರ್ವ ಮಹಿಳಾ ಪ್ರತಿನಿಧಿಯಾಗಿದ್ದುಕೊಂಡು ಈ ಒಂದು ಅರ್ಥಪೂರ್ಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಮತಿ ಸುಮಾ ಪ್ರಸಾದ್ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಮೇಡಮ್. ಇಷ್ಟು ಬೇಗ ಪ್ರಬುದ್ಧತೆಯ ಒಂದು ಹೆಜ್ಜೆಯಲ್ಲಿ ಸಾಗಿ ಇಷ್ಟು ಬೇಗ ಅಷ್ಟು ದೊಡ್ಡ ಒಂದು ಚಾಂಪಿಯನ್ಶಿಪ್ ಅನ್ನು ಪಡೆಯುವುದು ಅಂತ ಹೇಳಿದರೆ ಇಟ್ಸ್ ಗ್ರೇಟ್, ಜಸ್ಟ್ ಗ್ರೇಟ್. ಆಗಲಿ, ಎಲ್ಲರಿಗೂ ನಿಮಗೆ ಅಭಿನಂದನೆ. ಮಕ್ಕಳೇ, ಇನ್ನೂ ಮುಂದೆ ಸಾಗಿ ಇನ್ನೂ ಅತ್ಯುತ್ತಮ ಒಂದು ನಿಮ್ಮ ಇರುವಿಕೆಯನ್ನು, ನಿಮ್ಮ ಆಟದ ಇರುವಿಕೆಯನ್ನು ನಿಮ್ಮ ಮೂಲಕ ತೋರಿಸಿಕೊಟ್ಟು ಇನ್ನು ಅತ್ಯುನ್ನತ ಎತ್ತರದ ದಾರಿಯಲ್ಲಿ ನೀವು ಹೋಗಬೇಕು. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಹಾಗೂ
ಇದರ ತರಬೇತುದಾರರಿಗೆ ಕೊಡಬೇಕು ಇನ್ನೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ತರಬೇತುದಾರರು ಅತ್ಯುತ್ತಮವಾಗಿ ತರಬೇತಿ ಕೊಟ್ಟ ಕಾರಣ ನನ್ನ ಅನಿಸಿಕೆ ಖಂಡಿತ ನಿಮಗೆ ಇಷ್ಟು ದೊಡ್ಡ ಚಾಂಪಿಯನ್ಶಿಪ್ಪನ್ನು ಅದು ಫಸ್ಟ್ ಅಟೆಂಪ್ಟಲ್ಲೇ ನೀವು ಪಡ್ಕೊಂಡಿದ್ದೀರಿ. ಆಗಲಿ, ಚೆನ್ನಾಗಿ ಮುಂದೆ ಸಾಗಿ, ನಮ್ಮೆಲ್ಲರ ಆಶೀರ್ವಾದ ನಿಮ್ಮೊಟ್ಟಿಗಿದೆ. ಆಮೇಲೆ ಇದರ ಅಧ್ಯಕ್ಷರು ತ್ಯಾಗಂ ಹರೇಕಳ ಸರ್ ಹಾಗೂ ಇಕ್ಬಾಲ್ ಕೈರಂಗಳ ಇವರಿಗೂ ನನ್ನ ಅಭಿನಂದನೆಗಳು. ನೀವು ಇಷ್ಟು ಶ್ರಮಪಟ್ಟು ಈ ಅಸೋಸಿಯೇಷನನ್ನು ಸ್ಥಾಪಿಸಿ ಆದಷ್ಟು ಬೇಗ ಅಷ್ಟು ಜನರಿಗೆ ಮಕ್ಕಳಿಗೆ ತರಬೇತಿ ಕೊಟ್ಟು ಈ ಒಂದು ಜಿಲ್ಲಾ ಮಟ್ಟದ ಒಂದು ಚಾಂಪಿಯನ್ಶಿಪ್ಪನ್ನು ನಿಮ್ಮದಾಗಿಸಿಕೊಂಡಿದ್ದೀರಿ. ಅಭಿನಂದನೆಗಳು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಹಿಂದೆ ಅನೇಕ ಕಾರಣದ ಕೈಗಳಿವೆ ಮತ್ತು ಸಹಕರಿಸಿದ ವ್ಯಕ್ತಿಗಳನ್ನು ಅಭಿನಂದಿಸಲಿಕ್ಕಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ತ್ಯಾಗಂ ಹರೇಕಳ ಇವರು. ಈಗ ನಮ್ಮ ಪಾಪ ಶಂಕರನ ಅಷ್ಟು ದೂರದಿಂದ ನಮ್ಮ ಮೊನ್ನೆ ಕಾರ್ಯಕ್ರಮಕ್ಕೂ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಬಂದರು, ಇವತ್ತು ಬಂದರು. ಬಹಳ ಹೆಮ್ಮೆ ಇದೆ, ಯಾಕೆಂದರೆ ಅವರು ನಿಜವಾಗಿ ಅವರ ಫೀಲ್ಡೇ ಬೇರೆ. ಆದರೆ ಅವತ್ತಿಂದ ಇವತ್ತಿನ ತನಕ ತುಂಬ ಒಂದು 10-20 ವರ್ಷಗಳಿಂದ ಹೌದು ವಾಲಿಬಾಲ್ ಸಂಘಟನೆಯಲ್ಲಿ ಇದ್ದುಕೊಂಡು ಒಳ್ಳೆ ಅವರು ಕೂಡ ಒಳ್ಳೆ ವಾಲಿಬಾಲ್ ಕ್ರೀಡಾಪಟರು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದ ಕಾಣಿಸ್ಕೊಟ್ಟಿದ್ದಾರೆ. ಅವರಿಗೆ ಒಂದು ಸಣ್ಣ ಶಾಲು ಓದಿಸಿ ಹಾಗೆ ಹಾಕಿ ಶಾಲು ಓದಿಸಿ ಆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿ. ಸರಿ. ಹಾಗೆ ಮತ್ತವರು ಎಲ್ಲ ನಮ್ಮವರೇ. ಅದರಲ್ಲಿ ಸಭಾಧ್ಯಕ್ಷತೆ ವಹಿಸಿ ಸುಮಾ ಪ್ರಸಾದ್ ಅವರು, ಅವರಿಗೆ ನಮ್ಮ ಸುರೇಖಾ ಅವರು ಈ ಒಂದು ಶಾಲೆಯನ್ನು ಓದಿಸಬೇಕು. ಅವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಅವರಿಗೆ ಶಾಲು ಓದಿಸಿ ಗೌರವ. ನಂತರ ಕಿಶೋರ್ ಅವರು, ಕಿಶೋರ್ ಸರ್ ಬನ್ನಿ. ನಮ್ಮ ಲೆಕ್ಕ ಪರಿಶೋಧಕರು ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಸಿರಿಲ್ ಡಿಸೋಜಾ ಅವರಿಗೆ ಶಾಲು ಓದಿಸಿ ಸಣ್ಣದೊಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸರ್ ಹಾಗೆ ಮತ್ತೋರ್ವರು ನಮ್ಮ ನಿವೃತ್ತರು ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಲೋಕನಾಥ್ ರೈ ಅವರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಕ್ಬಾಲ್ ಕೈರಂಗಳ ಅವರು ಮತ್ತು ನವೀನ್ ಅವರು ಇಬ್ಬರು ಸೇರಿಕೊಂಡು ಅವರನ್ನು ಗೌರವಿಸಬೇಕು. ಇಕ್ಬಾಲ್ ಮತ್ತು ನವೀನ್ ಅವರು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ನಮ್ಮ